ಹರೇ ಕೃಷ್ಣ. ಮಂಗಳಾರ್ಚನೆಯೊಂದಿಗೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರನುತಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರಿ. ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ತರಗತಿಗೆ ನಾವು ಈ ಭಕ್ತಿ ಸದಾಚಾರ ತರಗತಿಗಳಲ್ಲಿ ನಾವು ಅನೇಕ ಭಕ್ತರ ಒಂದು ಪ್ರಾರ್ಥನೆಗಳನ್ನು ಕೃಷ್ಣನ ಬಗ್ಗೆ ಮತ್ತು ಮಹಾವಿಷ್ಣುವಿನ ಬಗ್ಗೆ ಪ್ರಾರ್ಥನೆಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಸೊ ಇಂದಿನ ತರಗತಿಯಲ್ಲಿ ನಾವು ಪೃಥು ಮಹಾರಾಜರ ಪ್ರಾರ್ಥನೆಗಳನ್ನು ನಾವು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಪೃಥು ಮಹಾರಾಜರು ಯಾರು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಪೃಥು ಮಹಾರಾಜರು ವೇನ ಮಹಾರಾಜರ ಒಂದು ಮಕ್ಕಳು. ಅಂದ್ರೆ ವೇನ ಮಹಾರಾಜರ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ. ಸೊ ಈ ವೇನ ಮಹಾರಾಜರ ಕಥೆ ಏನು ಅಂತ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಓದ್ಲಿಕ್ಕೆ ಮನಸ್ಸಿದ್ದವರು ಕೈ ಮೇಲೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಕಾಣಿಸ್ತಾ ಇದೆಯಲ್ಲ? ಸೊ ಇಲ್ಲಿ ವೇನ ಮಹಾರಾಜರ ಕುಟುಂಬ ವೃಕ್ಷ ಅಥವಾ ವಂಶ ವೃಕ್ಷ ಅಂತ ಏನ್ ಹೇಳ್ತೇವೆ. ಮೊದಲು ಇದು ಸ್ವಯಂಭೂ ಮನುವಿಂದ ಪ್ರಾರಂಭ ಆಗುತ್ತೆ. ಸ್ವಯಂಭೂ ಮನು ಮೊದಲ ಮನು. ಅವನು ಮನುಕುಲದ ಮೂಲ ಪುರುಷ ಮತ್ತು ಪ್ರಿಯಂವ್ರತ ಮತ್ತು ಉತ್ತಾನಪಾದನ ಸ್ವಯಂಭೂ ಮನುವಿನ ಮಕ್ಕಳು. ಪ್ರಿಯಂವತ ಮತ್ತು ಉತ್ತಾನಪಾದ ಸ್ವಯಂಭೂ ಮನುವಿನ ಮಕ್ಕಳು. ಸೊ ಉತ್ತಾನಪಾದ ಧ್ರುವ ಮಹಾರಾಜನ ತಂದೆ. ಇದು ನಮಗೆ ಗೊತ್ತಿರುವ ವಿಷಯ. ಸೊ ಪ್ರಿಯವ್ರತ ಅಗ್ನಿಂದ್ರ ಸೇರಿದಂತೆ ಹಲವಾರು ಪುತ್ರರನ್ನು ಪ್ರಿಯವ್ರತನು ಹೊಂದಿದ್ದನು. ಸೊ ಮತ್ತೆ ಅಗ್ನಿಂದ್ರ ಅಂದ್ರೆ ಪ್ರಿಯವ್ರತನ ಮಗ. ಇವನಿಗೆ 9 ಗಂಡು ಮಕ್ಕಳಿದ್ದರು. ನಾಭಿ ಅಗ್ನಿಂದ್ರನ ಮಗ ಮತ್ತು ಋಷಭದೇವನ ತಂದೆ. ಋಷಭದೇವ ಭರತನನ್ನು ಒಳಗೊಂಡಂತೆ 100 ಮಂದಿ ಪುತ್ರರನ್ನು ಹೊಂದಿದ್ದರು. ಈ ಭರತ ನಮಗೆ ಈ ಭಾರತ ಭೂಮಿಗೆ ಅವನ ಹೆಸರಿಂದಾನೇ ಬರ್ತಿರೋದು. ಭರತಖಂಡೆ ಅಂತ ಹೇಳಿ ಮಹಾದ್ವೀಪೆ ಅಂದ್ಬಿಟ್ಟು ಭರತ ಋಷಭದೇವನ ಮಗನಾದ ಭರತನಿಂದ ಅವನ ಹೆಸರನ್ನು ನೀಡಲಾಗಿದೆ. ಅದು ಭರತ ವರ್ಷ. ನಂತರ ಧ್ರುವ ಮಹಾರಾಜ ಬರ್ತಾರೆ. ಉತ್ತಾನಪಾದನ ಮಗ, ಮಹಾನ್ ಭಕ್ತ ಮತ್ತು ಆಡಳಿತಗಾರ. ಧ್ರುವ ಮಹಾರಾಜನ ಮಗ ಅಂಗ ಧ್ರುವ ಮಹಾರಾಜನ ವಂಶಸ್ಥರು ಮತ್ತು ಸುನೀತಾಳನ್ನು ವಿವಾಹವಾಗಿದ್ದರು. ಅಂದ್ರೆ ಅಂಗ ಮಹಾರಾಜನ ಹೆಂಡತಿ ಹೆಸರು ಸುನೀತ.
ರಾಜ ವೇನ ಎನ್ನುವ ವ್ಯಕ್ತಿ ಮಹಾರಾಜ ವೇನ ಅಂಗ ಮತ್ತು ಸುನೀತ ಅವರ ಮಗ ಮತ್ತು ಇವನು ದುಷ್ಟತನ ಮತ್ತು ದೌರ್ಜನ್ಯಕ್ಕೆ ಹೆಸರುವಾಸಿಯಾಗಿದ್ದ. ಇಲ್ಲಿ ನೋಡಿ, ಈ ಧ್ರುವನಿಂದ ನಾವು ಪ್ರಾರಂಭವಾಗಿದ್ರೆ ಇಲ್ಲಿ ಅಂಗ ಬರ್ತಾನೆ, ಅಂಗ ಮಹಾರಾಜರು ಬರ್ತಾರೆ. ಅಂಗ ಮಹಾರಾಜರಿ ಈ ಆ, ಉಲ್ಮುಖ ಎನ್ನುವ ಮಹಾರಾಜನಿಗೆ ಈ ಇಷ್ಟೊಂದು ಮಕ್ಕಳಿದ್ದಾರೆ. ಅವರಲ್ಲಿ ಅಂಗ ಎನ್ನುವ ಮಹಾರಾಜ ಇದ್ದಾನೆ. ಅಂಗ ಮಹಾರಾಜನ ಮಗ ವೇನ. ವೇನನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ನಿಷಾದ ಮತ್ತು ಪೃಥು. ಅದು ಹೇಗೆ ಹುಟ್ಟುತ್ತಾರೆ ಅನ್ನೋದನ್ನು ನೋಡೋಣ. ಈ ಪೃಥು ಮಹಾರಾಜನ ಒಂದು ಭಗವಂತನ ಬಗ್ಗೆ ಪ್ರಾರ್ಥನೆಗಳನ್ನು ನಾವು ಇನ್ನು ಮುಂದೆ ಈಗ ಮುಂಬರುವ ಒಂದೆರಡು ತರಗತಿಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಪೃಥು ಹೇಗೆ ಹುಟ್ಟಿದ್ರು, ಪೃಥು ಮಹಾರಾಜರ ಜನ್ಮ ಹೇಗೆ ಆಯಿತು ಅನ್ನು ತಿಳಿದುಕೊಳ್ಳುವ ಮುಂಚೆ ನಾವು ವೇನ ಮಹಾರಾಜನ ಬಗ್ಗೆ ತಿಳುಕೊಳ್ಳುವ ಅವಶ್ಯಕತೆ ಇದೆ. ವೇನ ಮತ್ತು ಅಂಗ ಮಹಾರಾಜ. ಈ ವೇನ ಮಹಾರಾಜರು ಬಹಳ ಒಂದು ಕ್ರೂರಿಯಾದ ರಾಜರಾಗಿದ್ರು ಮತ್ತು ಇವರು ದುಷ್ಟತನ ಮತ್ತು ದೌರ್ಜನ್ಯಕ್ಕೆ ಹೆಸರುವಾಸಿಯಾಗಿರ್ತಾರೆ ವೇನ ಮಹಾರಾಜ. ಈ ವೇನ ಮಹಾರಾಜ ತನ್ನ ಮಗ ಈ ರೀತಿ ಆಗೋದ್ನಲ್ಲ ಎಂದು ತಿಳಿದುಕೊಂಡು ಅಂಗ ಮಹಾರಾಜ ವೇನನನ್ನು ತನ್ನ ಮಗನನ್ನು ಸರಿಪಡಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾನೆ. ಆದ್ರೆ ಆ ವೇನ ಮಹಾರಾಜ ಸರಿ ಹೋಗೋದಿಲ್ಲ. ಸೊ ವೇನ ಮಹಾರಾಜ ಏನ್ ಮಾಡ್ತಾನೆ, ಈ ದೇವರೇ ಇಲ್ಲ, ನಾನೇ ದೇವರು, ಎಲ್ಲರೂ ನನ್ನನ್ನೇ ಪೂಜಿಸ್ಬೇಕು ಎನ್ನುವ ಹಿರಣ್ಯಕಶಿಪುವಿನ ರೀತಿಯಲ್ಲಿ ತನ್ನ ಒಂದು ಒಡ್ಡೋಲಗವನ್ನು ನಡೆಸ್ತಾ ಇರ್ತಾನ ಅವನು. ಸೊ ಇಂಥ ವೇನನಿಗೆ ಈ ಮಹರ್ಷಿಗಳೆಲ್ಲ, ಬ್ರಾಹ್ಮಣರೆಲ್ಲ, ಆಗಿನ ಕಾಲದಲ್ಲಿ ತುಂಬಾ ತಪಸ್ವಿಗಳು, ಬ್ರಾಹ್ಮಣರೆಲ್ಲ, ಅವರೆಲ್ಲ ಮಹಾರಾಜರಿಗೆ ಅವರು ಸಲಹೆಗಳನ್ನು ಕೊಡ್ತಾ ಇದ್ರು. ಸೊ ಆ ಬ್ರಾಹ್ಮಣರೆಲ್ಲ ವೇನನಿಗೆ ಸಲಹೆ ಕೊಡ್ತಾರೆ, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನೀನೇ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣು, ಮಹಾವಿಷ್ಣು ಅಥವಾ ಶ್ರೀಕೃಷ್ಣ ಮಾತ್ರ ಅಂತ ಅವ್ರು ಹೇಳ್ಕೊಡ್ತಾರೆ. ಆದ್ರೆ ವೇನ ಯಾವುದಕ್ಕೂ ಬಗ್ಗೋದಿಲ್ಲ. ಸೊ ಅದನ್ನ ನಂತರ ಅವರು ಋಷಿಗಳು ಏನ್ ಮಾಡ್ತಾರೆ, ಇವನು ಹೀಗೆ ಬಿಟ್ರೆ ದೇಶವನ್ನೆಲ್ಲ ದೇಶವೆಲ್ಲ ಹಾಳೆಗೆಟ್ಟು ಹೋಗ್ತಾರೆ. ಪ್ರಜೆಗಳು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ವೇನನ ರಾಜ್ಯದಲ್ಲಿ. ಯಾಕಂದ್ರೆ ಎಲ್ಲಿ ಭಗವಂತನ ಒಂದು ಆರಾಧನೆ ಆಗುವುದಿಲ್ವೋ, ಭಗವಂತನ ಬದಲು ವೇನನ ಆರಾಧನೆ ನಡೀತಾ ಇದ್ರೆ, ಆ ಭಗವಂತನ ಆರಾಧನೆ ನಡೀತಾ ಇಲ್ಲ ಅಂದ್ರೆ ಆ ದೇಶದ ಸುಭಿಕ್ಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ವೇನನ ಏನ್ ಮಾಡ್ತಾನೆ, ಆ ವೇನನನ್ನು ಈ ಋಷಿಗಳು ತಮ್ಮ ತಪಶಕ್ತಿಯಿಂದ ಅವನನ್ನು ಕೊಲ್ತಾರೆ ಮತ್ತು ಅವನನ್ನು ಸಾಯಿಸ್ತಾರೆ. ಆಮೇಲೆ ಸತ್ತ ಮೇಲೆ ಏನೇಲಾಗುತ್ತೆ, ರಾಜ್ಯದಲ್ಲೆಲ್ಲ ಅರಾಜಕತೆ ಉಂಟಾಗುತ್ತದೆ, ದೊಂಬಿಗಳು, ದರೋಡೆಗಳು ಉಂಟಾಗ್ತವೆ. ರಾಜರಿರ್ಬೇಕು ರಾಜ್ಯದಲ್ಲಿ, ರಾಜರು ಇಲ್ಲ ಅಂದ್ರೆ ಏನಾಗುತ್ತೆ, ದೊಂಬಿಗಳು, ಅರಾಜಕತೆಗಳು ಉಂಟಾಗುತ್ತವೆ. ಸೊ ಅದರಿಂದ ಋಷಿಗಳು ಮತ್ತೆ ಎಲ್ಲಾನು ಸೇರ್ಕೊಂಡು ಅವ್ರೇನ್ ಮಾಡ್ತಾರೆ, ವೇನನ ದೇಹವನ್ನು ಇದು ಮಂಥನ ಮಾಡ್ತಾರೆ. ವೇನನ ದೇಹದ ತೊಡೆಗಳನ್ನು ಮಂಥನ ಮಾಡಿದಾಗ ನಿಷಾದ ಎನ್ನುವ ವ್ಯಕ್ತಿ ಹುಟ್ಟುತ್ತಾರೆ, ನಿಷಾದ ಎನ್ನುವ ಮಗ ಹುಟ್ಟುತ್ತಾನೆ. ಈ ನಿಷಾದ ಮಗನು ಕೂಡ ವೇನನ ರೀತಿಯಲ್ಲೇ ಅತ್ಯಂತ ದುಷ್ಟತನದ ವ್ಯಕ್ತಿ. ಇವನನ್ನು ರಾಜ್ಯದಿಂದ ಓಡಿಸ್ತಾರೆ ಮತ್ತು ಅವನು ಬೆಟ್ಟಗುಡ್ಡಗಳಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಸೊ ಆಮೇಲೆ ಋಷಿಗಳಿಗೆ ಬೇಸರವಾಗಿ ಅವರು ಮತ್ತೊಮ್ಮೆ ವೇನನ ಎರಡೂ ಕೈಗಳನ್ನು ಸೇರಿಸಿ ಅವರು ಮಂಥನವನ್ನು ಮಾಡ್ತಾರೆ. ಹಾಗೂ ಪೃಥು ಮಹಾರಾಜರು ಹುಟ್ಟುತ್ತಾರೆ. ಪೃಥು ಮಹಾರಾಜರು ಮಹಾವಿಷ್ಣುವಿನ ಅಂಶ ಮತ್ತು ಪೃಥು ಮಹಾರಾಜರ ಜೊತೆ ಒಂದು ಕನ್ಯೆಯು ಹುಟ್ಟುತ್ತಾಳೆ. ಆ ಕನ್ಯೆ ಯಾರು ಅಂದ್ರೆ ಅವರು ಮಹಾಲಕ್ಷ್ಮಿಯ ಅವತಾರ. ಸೊ ಈ ಮಹಾಲಕ್ಷ್ಮಿ ಅವತಾರ ಮತ್ತು ಮಹಾವಿಷ್ಣುವಿನ ಅವತಾರ ಇಬ್ಬರು ಹುಟ್ಟುತ್ತಾರೆ ವೇನನ ಒಂದು ಕೈಗಳ ಮಂಥನ ಮಾಡುವುದರಿಂದ. ಆ ಮಂಥನ ಮಾಡೋದ್ರಿಂದ ಆ ಕೈಗಳನ್ನು ಇಬ್ಬರು ಹುಟ್ಟುತ್ತಾರೆ. ಅವರಿಬ್ರು ನಂತರ ಗಂಡ ಹೆಂಡಿರಾಗಿ ಮತ್ತೆ ಜೀವನವನ್ನು ಮತ್ತು ಅತ್ಯಂತ ಉತ್ತಮ ರಾಜಾಡಳಿತವನ್ನು, ಶಾಸನವನ್ನು ಮಾಡ್ತಾರೆ. ಸೊ ಇದು ಪೃಥು ಮಹಾರಾಜನ ಹಿಂದಿನ ಅವನ ಕತೆ, ವೇನ ಮಹಾರಾಜರ ಕತೆ. ಸೊ ಈಗ ಯಾರು ಓದೋರು ಹೇಳಿ. ಅಶ್ವಿನಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ. ಓದಿ. ರಾಜ ವೇನ, ರಾಜ ಅಂಗ ಮತ್ತು ರಾಣಿ ಸುನೀತಾ ಅವನ ಉದಾತ್ತ ವಂಶಾವಳಿಯ ಹೊರತಾಗಿಯೂ ವೇನ ತನ್ನ ದುಷ್ಟತನ ಮತ್ತು ಕ್ರೌರ್ಯಕ್ಕೆ ಹೆಸರುವಾಸಿಯಾಗಿದ್ದನು. ರಾಜ ವೇನ ಸಿಂಹಾಸನಕ್ಕೆ ಆರೋಹಣ. ತನ್ನ ಮಗನ ದುಷ್ಕೃತ್ಯಗಳಿಂದಾಗಿ ಅಂಗರಾಜನು ಜಗತ್ತನ್ನು ತ್ಯಜಿಸಿದ ನಂತರ ಅರಾಜಕತೆಯನ್ನು ತಪ್ಪಿಸಲು ಋಷಿಗಳು ಮತ್ತು ಮಂತ್ರಿಗಳು ವೇನನನ್ನು ರಾಜನನ್ನಾಗಿ ಸ್ಥಾಪಿಸಿದರು. ಆದಾಗ್ಯೂ ವೇನ ಆಳ್ವಿಕೆಯ ದಬ್ಬಾಳಿಕೆ ಎದ್ದಾಗಿದೆ. ವೇನ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ನಿಷೇಧಿಸಿದನು ಮತ್ತು ತನ್ನನ್ನು ತಾನು ಸರ್ವೋಚ್ಚ ದೇವತೆ ಎಂದು ಘೋಷಿಸಿಕೊಂಡನು. ಜನರು ದೇವರುಗಳ ಬದಲಿಗೆ ತನ್ನನ್ನು ಪೂಜಿಸಬೇಕೆಂದು ಒತ್ತಾಯಿಸಿದರು. ಇದು ವ್ಯಾಪಕ ಸಂಕಟ ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು. ಋಷಿಗಳ ಮಧ್ಯಸ್ಥಿಕೆ. ಋಷಿಗಳು ವೇನನ ದೂಷಣೆ ಮತ್ತು ದೌರ್ಜನ್ಯವನ್ನು ಸಹಿಸಲಾರದೆ ಅವನಿಗೆ ಸಲಹೆ ನೀಡಲು ಪ್ರಯತ್ನಿಸಿದರು.
ಅವನು ಕೇಳಲು ನಿರಾಕರಿಸಿದಾಗ ಅವರು ತಮ್ಮ ಹ್ಮ್. ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ಅವನನ್ನು ಕೊಲ್ಲಲು ನಿರ್ಧರಿಸಿದರು. ಪರಿಣಾಮ ಧನ್ಯವಾದಗಳು ಮಾತಾಜಿ. ಶ್ರುತಿ ಧನ್ಯವಾದಗಳು. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಪರಿಣಾಮ ವೇನ ಸಾವಿನೊಂದಿಗೆ ರಾಜ್ಯವು ಅಸ್ತವ್ಯಸ್ತವಾಯಿತು. ಕ್ರಮವನ್ನು ಪುನಃ ಸ್ಥಾಪಿಸಲು ಋಷಿಗಳು ವೇನನ ದೇಹವನ್ನು ಮಂಥನ ಮಾಡಿದರು. ರಾಜ ವೇನನ ತೊಡೆಯಿಂದ ಜನಿಸಿದ ಈ ವ್ಯಕ್ತಿಗೆ ಬಾಹುಕ ಎಂದು ಹೆಸರಿಸಲಾಯಿತು ಮತ್ತು ಅವನ ಮೈಬಣ್ಣವು ಕಾಗೆಯಷ್ಟು ಕಪ್ಪಾಗಿತ್ತು. ಅವನ ದೇಹದ ಎಲ್ಲ ಅಂಗಗಳು ತುಂಬಾ ಚಿಕ್ಕದಾಗಿದ್ದವು. ಅವನ ಕೈಗಳು ಮತ್ತು ಕಾಲುಗಳು ಚಿಕ್ಕದಾಗಿದ್ದವು ಮತ್ತು ಅವನ ದವಡೆಗಳು ದೊಡ್ಡದಾಗಿದ್ದವು. ಅವನ ಮೂಗು ಚಪ್ಪಟೆಯಾಗಿತ್ತು. ಅವನ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ಕೂದಲು ತಾಮ್ರದ ಬಣ್ಣದಾಗಿತ್ತು. ಅವನು ತುಂಬಾ ವಿಧೇಯ ಮತ್ತು ಸೌಮ್ಯನಾಗಿದ್ದನು. ಮತ್ತು ಅವನು ಹುಟ್ಟಿದ ಕೂಡಲೇ ನಮಸ್ಕರಿಸಿ, ಸರ್, ನಾನೇನು ಮಾಡಲಿ ಎಂದು ಇದು ಕೇಳಿದನು. ಸರ್ ಅಲ್ಲ, ಅದು ಟ್ರಾನ್ಸ್ಲೇಷನ್ ಮಾಡುವಾಗ ಆ ತರ ಬಂದಿದೆ. ಸೊ ಅದು ಋಷಿಗಳೇ ಹೇಳ್ತಾನೆ, ಋಷಿಗಳಿಗೆ ವಂದಿಸಿ ಹೇಳ್ತಾನೆ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ನಾನು ಸಡನ್ ಆಗಿ ಇಂಗ್ಲಿಷ್ ಪದ ಅದು ಟ್ರಾನ್ಸ್ಲೇಟ್ ಮಾಡುವಾಗ ಆ ತರ ಬಂದಿದೆ. ಎಂದು ಹೇಳಿ. ಕೇಳಿದನು. ಮಹಾನ್ ಋಷಿಗಳು, ದಯವಿಟ್ಟು ಕುಳಿತುಕೊಳ್ಳಿ ನಿಷಿದ ಎಂದು ಉತ್ತರಿಸಿದರು. ಹೀಗೆ ನೈಷಾದ ಜನಾಂಗದ ಪಿತಾಮಹ ನಿಷಾದನು ಜನಿಸಿದನು. ಅವನ ನಿಷಾದ ಜನನದ ನಂತರ ಅವನು ತಕ್ಷಣವೇ ರಾಜ ವೇನನ ಪಾಪ ಚಟುವಟಿಕೆಗಳ ಎಲ್ಲಾ ಫಲಿತಾಂಶದ ಕ್ರಿಯೆಗಳ ಉಸ್ತುವಾರಿ ವಹಿಸಿಕೊಂಡನು. ಅಂದ ಹಾಗೆ ಈ ನೈಷಾದ ವರ್ಗವು ಯಾವಾಗಲೂ ಕಳ್ಳತನ, ಸುಲಿಗೆ ಮತ್ತು ಬೇಟೆಯಂತಹ ಪಾಪ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಪರಿಣಾಮವಾಗಿ ಅವರು ಬೆಟ್ಟಗಳು ಮತ್ತು ಕಾಡುಗಳಲ್ಲಿ ಮಾತ್ರ ವಾಸಿಸಲು ಅವಕಾಶ ನೀಡುತ್ತಾರೆ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಋಷಿಗಳು ವೇನನ ದೇಹವನ್ನು ಮಂಥನ ಮಾಡಿದರು. ಇದರಿಂದ ವಿಷ್ಣುವಿನ ಇದು ಭಾಗಶಃ ಅವತಾರ ಎರಡನೇ ಸಾರಿಗೆ ಮಂಥನ ಮಾಡ್ತಾರೆ. ಅವಾಗ ಪೃಥು ಮಹಾರಾಜರು ಜನಿಸ್ತಾರೆ. ಓದಿ ಮಾತಾಜಿ. ಇದರಿಂದ ವಿಷ್ಣುವಿನ ಭಾಗಶಃ ಅವತಾರವಾದ ಪೃಥು ಮಹಾರಾಜನು ಹೊರಹೊಮ್ಮಿದನು. ಅವನು ನೀತಿವಂತ ಮತ್ತು ಪ್ರಸಿದ್ಧ ರಾಜನಾದನು. ಪೃಥು ಮಹಾರಾಜ ವೇನನ ದೇಹದ ಮಂಥನದಿಂದ ಹೊರಹೊಮ್ಮಿದ ಭಗವಾನ್ ವಿಷ್ಣುವಿನ ಭಾಗಶಃ ಅವತಾರ ಮತ್ತು ನೀತಿವಂತ ರಾಜ. ಪೃಥುರಾಜನ 100 ಅಶ್ವಮೇಧ ಕುದುರೆ ಯಜ್ಞಗಳನ್ನು ಮಾಡುವ ಗುರಿ. ಭಗವಾನ್ ವಿಷ್ಣುವಿನ ಭಾಗಶಃ ಅವತಾರವಾದ ರಾಜ ಪೃಥು ತನ್ನ ಸದಾಚಾರ ಮತ್ತು ಭಕ್ತಿಗೆ ಹೆಸರುವಾಸಿಯಾದ ಅನುಕರಣೀಯ ಆಡಳಿತಗಾರ. ಅವನು ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಮತ್ತು ತನ್ನ ರಾಜ್ಯದ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು 100 ಅಶ್ವಮೇಧ ಕುದುರೆ ಯಜ್ಞಗಳನ್ನು ಮಾಡುವ ಗುರಿಯನ್ನು ಹೊಂದಿದ್ದನು. ತ್ಯಾಗಗಳು. ರಾಜ ಪೃಥು 99 ಕುದುರೆ ಯಜ್ಞಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ. ಈ ತ್ಯಾಗಗಳ ಸಮಯದಲ್ಲಿ ಅವರು ವಿವಿಧ ಋಷಿಗಳು, ದೇವತೆಗಳು ಮತ್ತು ಆಕಾಶ ಜೀವಿಗಳಿಂದ ಆಶೀರ್ವಾದ ಮತ್ತು ಪ್ರಶಂಸೆಯನ್ನು ಪಡೆದರು. ಇಂದ್ರನ ಅಸೂಯೆ. ಸ್ವರ್ಗದ ರಾಜನಾದ ಇಂದ್ರನು ಪೃಥುವಿನ ಸಾಧನೆಗಳಿಂದ ಅಸೂಯೆ ಪಟ್ಟನು. ಪೃಥು ತನ್ನನ್ನು ಮೀರಿಸುತ್ತಾನೆ ಎಂಬ ಭಯದಿಂದ ಇಂದ್ರನು ಯಜ್ಞದ ಕುದುರೆಯನ್ನು ಕದ್ದು 100ನೇ ಯಜ್ಞಕ್ಕೆ ಭಂಗ ತರಲು ಪ್ರಯತ್ನಿಸಿದನು. ಪೃಥು ಅವರ ಪ್ರತಿಕ್ರಿಯೆ. ಪೃಥುವಿನ ಮಗ ವಿಜಿತಾಶ್ವ ಇಂದ್ರನನ್ನು ಹಿಂಬಾಲಿಸಿದನು ಮತ್ತು ಕುದುರೆಯನ್ನು ಅನೇಕ ಬಾರಿ ಹಿಂಪಡೆದನು. ಆದರೂ ಇಂದ್ರನು ವೇಷ ಧರಿಸಿ ಮೋಸದ ತಂತ್ರಗಳನ್ನು ಬಡಿಸಿ ಅಡೆತಡೆಗಳನ್ನು ಸೃಷ್ಟಿಸುತ್ತಲೇ ಇದ್ದ. ಋಷಿಗಳ ಮಧ್ಯಸ್ಥಿಕೆ. ಇಂದ್ರನ ಕಾರ್ಯಗಳನ್ನು ನೋಡಿದ ಋಷಿಗಳು ಮತ್ತಷ್ಟು ಘರ್ಷಣೆಯನ್ನು ತಪ್ಪಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಅಶ್ವಮೇಧ ಕುದುರೆ ಯಜ್ಞಗಳನ್ನು ನಿಲ್ಲಿಸಲು ಪೃಥುಗೆ ಸಲಹೆ ನೀಡಿದರು. ನಿಜವಾದ ಶ್ರೇಷ್ಠತೆಯು ನಮ್ರತೆ ಮತ್ತು ಭಕ್ತಿಯಲ್ಲಿದೆ. ಮಾಡಿದ ಅಶ್ವಮೇಧ ಕುದುರೆಗಳ ಯಜ್ಞಗಳಲ್ಲಿ ಸಂಖ್ಯೆಯಲ್ಲಿ ಇಲ್ಲ ಎಂದು ಅವರು ವಿವರಿಸಿದರು. ಪೃಥು ಮಹಾರಾಜನು ಶ್ರೀ ವಿಷ್ಣುವಿಗೆ ಪ್ರಾರ್ಥಿಸುತ್ತಾನೆ. ಅವನು ತನ್ನ ಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಮತ್ತು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಆಶೀರ್ವಾದವನ್ನು ಕೋರುತ್ತಾನೆ. ವಿಷ್ಣುವಿನ ಗೋಚರತೆ. ಪೃಥುವಿನ ಭಕ್ತಿ ಮತ್ತು ತಿಳುವಳಿಕೆಯಿಂದ ಸಂತೋಷಗೊಂಡ ವಿಷ್ಣುವು ಅವನ ಮುಂದೆ ಕಾಣಿಸಿಕೊಂಡನು. ಅವನು ಪೃಥುವಿನ ನೀತಿಯನ್ನು ಶ್ಲಾಘಿಸಿದನು ಮತ್ತು ಅವನ ಭಕ್ತಿ ಮತ್ತು ಪ್ರಜೆಗಳ ಸೇವೆಯ ಮೂಲಕ ಅವನು ಈಗಾಗಲೇ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿದ್ದಾನೆ ಎಂದು ಭರವಸೆ ನೀಡಿದನು. ಶ್ರೀ ವಿಷ್ಣು ಪೃಥು ಮಹಾರಾಜನ ಪ್ರಾರ್ಥನೆಗೆ ಪ್ರತಿಕ್ರಿಯಿಸುತ್ತಾನೆ. ಅವನು ಪೃಥು ಮಹಾರಾಜನ ಧರ್ಮನಿಷ್ಠೆಯನ್ನು ಹೊಗಳುತ್ತಾನೆ ಮತ್ತು ಅವನಿಗೆ ಆಶೀರ್ವಾದ ನೀಡುತ್ತಾನೆ. ಶ್ರೀ ವಿಷ್ಣು ಪೃಥು ಮಹಾರಾಜನಿಗೆ ತನ್ನ ಪ್ರಜೆಗಳ ಸೇವೆಯನ್ನು ಮುಂದುವರಿಸಲು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಸಲಹೆ ನೀಡುತ್ತಾನೆ. ಅವನು ಪೃಥು ಮಹಾರಾಜನಿಗೆ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಲು ಪ್ರೇರಿಸುತ್ತಾನೆ. ಪೃಥು ಮಹಾರಾಜ
ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಪಲ್ಲವಿ, ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓಕೆ. ಪೃಥು ಮಹಾರಾಜನು ಶ್ರೀ ವಿಷ್ಣುವಿನ ಆಶೀರ್ವಾದವನ್ನು ಸ್ವೀಕರಿಸುತ್ತಾನೆ ಮತ್ತು ತನ್ನ ಪ್ರಜೆಗಳ ಸೇವೆಯನ್ನು ಮುಂದುವರಿಸಲು ಸಂಕಲ್ಪಿಸುತ್ತಾನೆ. ಅವನು ಶ್ರೀ ವಿಷ್ಣುವಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾನೆ. ಪೃಥು ಮಹಾರಾಜನು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಲು ಪ್ರೇರೇಪಿತನಾಗುತ್ತಾನೆ. ಅವನು ಶ್ರೀ ವಿಷ್ಣುವಿನ ಆಶೀರ್ವಾದದಿಂದ ತನ್ನ ರಾಜ್ಯವನ್ನು ಧರ್ಮನಿಷ್ಠೆಯಿಂದ ಆಡಳಿತ ನಡೆಸಲು ನಿರ್ಧರಿಸುತ್ತಾನೆ. ಪೃಥು ಮಹಾರಾಜನು ಋಷಿಗಳು ಮತ್ತು ಶ್ರೀ ವಿಷ್ಣುವಿನ ಸಲಹೆಯನ್ನು ಸ್ವೀಕರಿಸಿ ಯಜ್ಞಗಳನ್ನು ನಿಲ್ಲಿಸಿದನು. ಪಠ್ಯ 20. ಭಗವಂತನು ಹೊರಟು ಹೋಗಲು ಸಿದ್ಧನಾಗಿದ್ದನು. ಆದರೆ ಪೃಥು ಮಹಾರಾಜನ ವರ್ತನೆಗೆ ಆಕರ್ಷಿತನಾಗಿ ಹೊರಟು ಹೋಗಲಿಲ್ಲ. ಮಹಾರಾಜ ಪೃಥುವಿನ ವರ್ತನೆಯನ್ನು ತನ್ನ ಕಮಲದ ಕಣ್ಣುಗಳಿಂದ ನೋಡಿ ಭಗವಂತನು ತನ್ನ ಭಕ್ತರ ಹಿತಚಿಂತಕನಾಗಿರುವುದರಿಂದ ಅಲ್ಲಿಯೇ ಉಳಿಯಲು ನಿರ್ಧರಿಸಿದನು. ಪಠ್ಯ 21. ಮೂಲ ರಾಜನಾದ ಮಹಾರಾಜ ಪೃಥು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳು ಮತ್ತು ನಡುಗುವ ಧ್ವನಿಯಿಂದ ಭಗವಂತನನ್ನು ಸ್ಪಷ್ಟವಾಗಿ ನೋಡಲು ಅಥವಾ ಅವನನ್ನು ಉದ್ದೇಶಿಸಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನು ಭಗವಂತನನ್ನು ತನ್ನ ಹೃದಯದಲ್ಲಿ ಅಪ್ಪಿಕೊಂಡು ಕೈಗಳನ್ನು ಮುಚ್ಚಿಕೊಂಡು ನಿಂತುಕೊಂಡನು. ಪಠ್ಯ 22. ಪರಮಾತ್ಮನು ತನ್ನ ಕಮಲ ಪಾದಗಳನ್ನು ನೆಲದ ಮೇಲೆ ಇಡಲು ಸಿದ್ಧನಾಗಿದ್ದನು. ಆದರೆ ಅವನು ತನ್ನ ಕೈಯನ್ನು ಗರುಡನ ಎತ್ತರದ ಭುಜದ ಮೇಲೆ ಇಟ್ಟುಕೊಂಡನು. ಮಹಾರಾಜ ಪೃಥು ಕಣ್ಣೀರನ್ನು ತೊಳೆದು ಭಗವಂತನನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಅವನನ್ನು ನೋಡಿದ್ದರೂ ಸಂಪೂರ್ಣ ತೃಪ್ತನಾಗಲಿಲ್ಲ. ಆದ್ದರಿಂದ ರಾಜನು ಈ ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ಪಠ್ಯ 23. ಪ್ರಿಯ ಭಗವಂತ, ನೀನು ವರಗಳಲ್ಲಿ ಓದಿ ಮಾತಾಜಿ. ನೆಲದ ಮೇಲೆ ಇಡಲು ಸಿದ್ಧನಾಗಿದ್ದನು. ಆದರೆ ಅವನು ತನ್ನ ಕೈಯನ್ನು ಗರುಡನ ಎತ್ತರದ ಭುಜದ ಮೇಲೆ ಇಟ್ಟುಕೊಂಡು 23 ಅದು ಈಗಾಗಲೇ ಮೇಲೆ ಮಾಡಿ ಪ್ರಭು. ನಂದು ಹ್ಯಾಂಡ್ ರೈಸ್ ಇದಿಲ್ಲ, ಅದು ಚಿತ್ರ ಬರ್ತಿದೆ, ಕಾಣಿಸ್ತಿಲ್ಲ. ಓಕೆ. ಸಾರಿ. ಪ್ರಿಯ ಭಗವಂತ, ನೀನು ವರಗಳನ್ನು ನೀಡುವ ದೇವತೆಗಳಲ್ಲಿ ಶ್ರೇಷ್ಠರು. ಆದ್ದರಿಂದ ಯಾವ ಜ್ಞಾನವು ಪ್ರಕೃತಿಯ ಗುಣಗಳಿಂದ ಮೋಹಿತನಾದ ಜೀವಿಗಳಿಗೆ ನೀಡುವ ವರಗಳನ್ನು ಕೇಳಬೇಕು. ಇಂತಹ ವರಗಳು ಸ್ವಯಂ ಸಿದ್ಧವಾಗಿವೆ. ನರಕದ ಸ್ಥಿತಿಯಲ್ಲಿರುವ ಜೀವಿಗಳು ಜೀವನದಲ್ಲಿಯೂ ಸಹ ಪ್ರಿಯ ಭಗವಂತ, ನೀನು ನಿಮ್ಮ ಅಸ್ತಿತ್ವದಲ್ಲಿ ಲೀನವಾಗುವ ವರವನ್ನು ನೀಡಬಹುದು. ಆದರೆ ನಾನು ಇಂಥ ವರವನ್ನು ಬಯಸುವುದಿಲ್ಲ. ಪಠ್ಯ 24. ಪ್ರಿಯ ಭಗವಂತ, ಆದ್ದರಿಂದ ನಾನು ನಿಮ್ಮ ಅಸ್ತಿತ್ವದಲ್ಲಿ ಲೀನವಾಗುವ ವರವನ್ನು ಬಯಸುವುದಿಲ್ಲ, ಏಕೆಂದರೆ ಅದರಲ್ಲಿ ನಿಮ್ಮ ಕಮಲದ ಪಾದಗಳ ಅಮೃತ ಪಾನವಿಲ್ಲ. ನಾನು ಕನಿಷ್ಠ 1 ಮಿಲಿಯನ್ ಕಿವಿಗಳನ್ನು ಬಯಸುತ್ತೇನೆ, ಏಕೆಂದರೆ ನಾನು ನಿಮ್ಮ ಕಮಲದ ಪಾದಗಳ ಮಹಿಮೆಯನ್ನು. ಇಲ್ಲಿ ಮಿಲಿಯನ್ ಅಂದ್ರೆ 10 ಲಕ್ಷ ಕಿವಿಗಳು ಅಂತ. 10 ಲಕ್ಷ ಇರೋದನ್ನು ಟ್ರಾನ್ಸ್ಲೇಷನ್ ಅದು ಹಾಗೆ ಬಿಟ್ಟಿದೆ. ಸೊ 10 ಲಕ್ಷ ಕಿವಿಗಳನ್ನು ಕೇಳ್ತಾನೆ ಪೃಥು ಮಹಾರಾಜ. ಓದಿ ಮತ್ತೆ ಮುಂದೆ. 10 ಲಕ್ಷ ಕಿವಿಗಳನ್ನು ಬಯಸುತ್ತಾನೆ, ಏಕೆಂದರೆ ನಾನು ನಿಮ್ಮ ಕಮಲದ ಪಾದಗಳ ಮಹಿಮೆಯನ್ನು ನಿಮ್ಮ ಶುದ್ಧ ಭಕ್ತರ ಬಾಯಿಂದ ಕೇಳಲು ಸಾಧ್ಯವಾಗುತ್ತದೆ. ಪಠ್ಯ 25. ನಿಲ್ಸೋಣ, ಇಲ್ಲಿಗೆ ನಿಲ್ಸೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇಂದಿನ ತರಗತಿಯಲ್ಲಿ 24ನೇ ಶ್ಲೋಕದವರೆಗೆ ನೋಡೋಣ. ಸೊ ಇದು ಪೃಥು ಮಹಾರಾಜನ ಒಂದು ಜನ್ಮ ಚರಿತ್ರೆ ಅಂತ ಹೇಳಬಹುದು. ಸೊ ಅದನ್ನು ಪೃಥು ಮಹಾರಾಜ ವೇನ ಮಹಾರಾಜನ ಮಗ. ವೇನ ಮಹಾರಾಜ ಒಂದು ದುಷ್ಟರಾಜನಾಗಿದ್ದ. ಅವನನ್ನು ಬ್ರಾಹ್ಮಣರು ತಮ್ಮ ಮಂತ್ರಶಕ್ತಿಯಿಂದ ಅವನನ್ನು ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ, ನಂತರ ಪೃಥು ಮಹಾರಾಜನು ಮಂಥನ ಮಾಡಿ ಪೃಥು ಮಹಾರಾಜನನ್ನು ಪಡಿತಾರೆ. ರಾಜ್ಯಕ್ಕೋಸ್ಕರ ಮಂಥನ ಮಾಡಿ ಪೃಥು ಮಹಾರಾಜನನ್ನು ಪಡಿತಾರೆ. ಸೊ ಇಲ್ಲಿವರೆಗೂ ಪೃಥು ಮಹಾರಾಜ ಏನ್ ಮಾಡ್ತಾನೆ, ಆಮೇಲೆ ಅವನು ತುಂಬಾ ಒಂದು ಉದಾರತಮ, ಒಂದು ಒಳ್ಳೆಯ ರಾಜನಾಗಿರ್ತಾನೆ. ಒಂದು ಆಧ್ಯಾತ್ಮಿಕ, ಒಂದು ಕೃಷ್ಣನ ಜ್ಞಾನವುಳ್ಳ, ಕೃಷ್ಣ ಪ್ರಜ್ಞೆಯುಳ್ಳ ರಾಜನಾಗಿರ್ತಾನೆ. ಅವನೇನ್ ಮಾಡ್ತಾನೆ ಮತ್ತೆ ಅಂದ್ರೆ, ಅವನು ಪ್ರಜೆಗಳ ಒಳಿತಿಗಾಗಿ ಅಶ್ವಮೇಧ ಯಜ್ಞಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ರೀತಿಯಾಗಿ ಒಂದೊಂದಾಗಿ ಅವನು 99 ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾನೆ. ಮತ್ತು ಅನೇಕ ಋಷಿಗಳಿಂದ ಮತ್ತು ಆಕಾಶ ಜೀವಿಗಳಿಂದ ಅಂದ್ರೆ ದೇವತೆಗಳಿಂದ ಆಶೀರ್ವಾದ ಮತ್ತು ಪ್ರಶಂಸೆಯನ್ನು ಪಡಿತಾನೆ. ಅವನ ರಾಜ್ಯ ತುಂಬಾ ಸುಭಿಕ್ಷವಾಗಿರುತ್ತೆ. ದೇವತೆಗಳು ಮತ್ತು ವಿವಿಧ ಎಲ್ಲಾ ಋಷಿಗಳು ತುಂಬಾ ಸಂತುಷ್ಟರಾಗಿರ್ತಾರೆ. ಸೊ ಇದರಿಂದ ಈಗ ನೀವು ಯಾವಾಗ ನೂರನೇ ಒಂದು ಯಜ್ಞಕ್ಕೆ ಒಂದು ಯಜ್ಞ ನಡೀತಾ ಇರುತ್ತೆ, ಅವಾಗ ಇಂದ್ರ ಏನ್ ಮಾಡ್ತಾನೆ, ಈ 100 ಯಜ್ಞ ಮಾಡಿಬಿಟ್ರೆ ಇವ್ನು ನನಗಿಂತ ನನ್ನ ಸಮನಾಗಿ ನನ್ನ ಒಂದು ಸ್ಥಾನವನ್ನು ಕಸಿಲಿಕ್ಕೆ ಬರ್ತಾ ಇದ್ದಾನೆ ಅಂತ ಒಂದು ಅಸೂಯೆಯಿಂದ ಅವನು ಏನ್ ಮಾಡ್ತಾನೆ,
ಆ ಯಜ್ಞ ಅದು ಇಂದ್ರನಿಗೆ ಇವನು ವಿಷ್ಣುವಿನ ಅವತಾರ ಅಂತ ಗೊತ್ತಿಲ್ಲ. ಅವನು ಇನ್ನೊಬ್ಬ ರಾಜ ಮಹಾರಾಜ, ಇಷ್ಟೊಂದು ಯಜ್ಞಗಳು ಮಾಡಿದ್ದಾನೆ, 100 ಯಜ್ಞಗಳನ್ನ ಮಾಡಿದ್ರೆ ನನ್ನ ಸಮನಾಗ್ತಾನೆ, ನನ್ನ ಸ್ಥಾನಕ್ಕೆ ಚ್ಯುತಿ ಬರಬಹುದು, ನನ್ನನ್ನು ಇಲ್ಲಿಂದ ತಳ್ಳಬಹುದು. ಯಾಕಂದ್ರೆ ಇಂದ್ರ ನಮಗ್ ಗೊತ್ತಿರೋ ಹಾಗೆ ಸುಮಾರು ಒಂದು ಭೋಗ ಲಾಲಸೆಯಲ್ಲಿ ಎಲ್ಲ ತೊಡಗಿರ್ತಾನೆ. ಯಾವಾಗಾದ್ರೂ ಅವನ್ಗೆ ಯಾವಾಗ್ಲೂ ಭಯವಾಗಿರ್ತದೆ ಅವನಿಗೆ. ಸೊ ಯಾರಾದ್ರೂ ಬಂದು ನನ್ನ ಜಾಗ ತಗೊಂಡ್ಬಿಟ್ರೆ ಅಂದ್ಬಿಟ್ಟು. ಸೊ ಅದರಿಂದ ಅವನೇನ್ ಮಾಡ್ತಾನೆ, ಅವನು ಕುದುರೆಯನ್ನೇ ಕದ್ದು ಬಿಡ್ತಾನೆ. ಆದ್ರೆ ವಿಜಿತಾಶ್ವ ಎನ್ನುವ ಮಗ, ಪೃಥು ಮಹಾರಾಜನ ಮಗ ಇಂದ್ರನ್ನು ಹಿಂಬಾಲಿಸಿಕೊಂಡು ಹೋಗಿ ಇಂದ್ರನ್ನು ಸೋಲಿಸಿ ಅವನ ಕುದುರೆಯನ್ನು ಮತ್ತೆ ಕರ್ಕೊಂಡ್ ಬರ್ತಾನೆ. ಈ ರೀತಿಯಾಗಿ ಅನೇಕ ಬಾರಿ ಕುದುರೆಯನ್ನು ಅವನು ತಗೊಂಡ್ ಬರ್ತಾನೆ. ಮತ್ತೆ ಇವನು ಕದೀತಾನೆ ಇರ್ತಾನೆ. ಅವನ ಕುದುರೆಯನ್ನು ಒಂದ್ಸಾರಿ ಕುದುರೆ ಕದ್ಬಿಟ್ರೆ ಅದು ಇದಾಗತ್ತೆ, ಒಂದು ಇದಾಗೋದಿಲ್ಲ, ಏನೋ ಯಜ್ಞ ಮುಂದುವರಿಯಕ್ಕಾಗೋದಿಲ್ಲ. ಸೊ ಅದರಿಂದ ಈ ರೀತಿಯಾಗಿ ಅನೇಕ ಅಡೆತಡೆಗಳನ್ನು ಅವನು ಸೃಷ್ಟಿ ಮಾಡ್ತಾ ಇರ್ತಾನೆ. ಸೊ ಅದರಿಂದ ಈ ಮಧ್ಯದಲ್ಲಿ ಅವನು ಋಷಿಗಳ ಮಧ್ಯೆ ಕುತ್ಕೊಂಡು ಪೃಥು ಮಹಾರಾಜ ಕೇಳ್ತಾರೆ, ಏನ್ ಮಾಡೋದು ಇವನು ಮತ್ತೆ ಮತ್ತೆ ಒಂದು ಯಜ್ಞವನ್ನು ಮುಗಿದು ಬಿಡ್ತಾ ಇಲ್ವಲ್ಲ. ಅವನಿಗೆ ಈ ಋಷಿಗಳಿಗೂ ಗೊತ್ತು ಇಂದ್ರನೇ ಈ ಕೆಲಸ ಎಲ್ಲ ಮಾಡ್ತಾ ಇರೋದು ಅಂದ್ಬಿಟ್ಟು. ಸೊ ಅದರಿಂದ ಋಷಿಗಳು ಹೇಳ್ತಾರೆ, ಯಾಕೆ ಜಗಳ ನಿಲ್ಲಿಸ್ಬಿಡೋಣ. ಯಾಕಂದ್ರೆ ನೀನು ಆಗ್ಲೇ ಒಳ್ಳೆಯ, ನೀನು ಶ್ರೇಷ್ಠತೆ ಮತ್ತು ನಮ್ರತೆ ಮತ್ತು ಭಕ್ತಿಯಲ್ಲಿದೆ. ನಿನ್ನ ಶ್ರೇಷ್ಠತೆ ಏನಿದೆ, ನಿಜವಾದ ಶ್ರೇಷ್ಠತೆ ನಮ್ರತೆ ಮತ್ತು ಭಕ್ತಿಯಲ್ಲಿದೆ, ಅದು ನಿನ್ನಲ್ಲಿದೆ. ಸೊ ಆದ್ರಿಂದ ಕುದುರೆಗಳ ಯಜ್ಞಗಳ ಅಂದ್ರೆ ಅಶ್ವಮೇಧ ಯಜ್ಞಗಳ ಅವಶ್ಯಕತೆ ಇಲ್ಲ, ನೀನು ಮಾಡಿರುವುದೇ ಸಾಕಾಗಿದೆ ಅಂದ್ಬಿಟ್ಟು ಅವರು ಹೇಳ್ತಾರೆ. ಆದ್ರೂ ಪೃಥು ಮಹಾರಾಜರು ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಾರೆ, ಈ ಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಮತ್ತು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಆಶೀರ್ವಾದವನ್ನು ಪಡಿಲಿಕ್ಕೆ ಅವನು ಕೋರ್ತಾನೆ. ಆಗ ವಿಷ್ಣು ಅವತರಿಸ್ತಾರೆ. ವಿಷ್ಣುವಿನ ದರ್ಶನ ಆಗುತ್ತೆ ಮತ್ತು ವಿಷ್ಣು ಪೃಥು ಮಹಾರಾಜನ ಕೀರ್ತಿಯನ್ನು ಶ್ಲಾಘಿಸುತ್ತಾನೆ. ಅವನ ನೀತಿ ಮತ್ತು ಭಕ್ತಿಯನ್ನು ಶ್ಲಾಘನೆ ಮಾಡ್ತಾನೆ ಮತ್ತು ಹೇಳ್ತಾನೆ, ಅದು ಆಶೀರ್ವಾದ, ನೀನು ಮಾಡುವ ಅವಶ್ಯಕತೆ ಏನಿಲ್ಲ, ನೀನು ಯಜ್ಞಗಳನ್ನು ಏನ್ ಸಾಧಿಸ್ಬೇಕೋ ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಈಗಾಗಲೇ ಸಾಧಿಸಿ ಆಗಿದೆ. ಆದ್ರಿಂದ ನೀನು ನನ್ನ ಕೃಷ್ಣನ ಒಂದು ಈ ಕೃಷ್ಣ ಪ್ರಜ್ಞೆಯಲ್ಲಿ ರಾಜ್ಯಾಡಳಿತ ಮಾಡ್ತಾ ಇರೋದ್ರಿಂದ ನಿನಗೆ ಅದು ಅಷ್ಟೊಂದು ಅಶ್ವಮೇಧ ಯಜ್ಞಗಳ ಅವಶ್ಯಕತೆ ಇಲ್ಲ, ನೀನು ಈಗಾಗಲೇ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿದ್ದೀಯ. ಸೊ ಅದರಿಂದ ಅದು ನೀನು ಯಜ್ಞಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಆದ್ರಿಂದ ಶ್ರೀ ವಿಷ್ಣು ಪೃಥು ಮಹಾರಾಜರು ಶ್ರೀ ವಿಷ್ಣುವಿನ ಒಂದು ಸಲಹೆಗೆ ಒಂದು ಪ್ರತಿಕ್ರಿಯೆ ಮಾಡ್ತಾರೆ ಮತ್ತೆ ತನ್ನ ಪ್ರಜೆಗಳ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಪೃಥು ಮಹಾರಾಜಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಸೊ ನಂತರ ಏನಾಗುತ್ತೆ, ವಿಷ್ಣು ವಾಪಸ್ ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಪೃಥು ಮಹಾರಾಜನ ವರ್ತನೆಗೆ ಅತ್ಯಂತ ಆಕರ್ಷಿತರಾಗಿ ಅವರು ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಳ್ತಾರೆ. ಸೊ ಅವಾಗ ಶ್ಲೋಕ 20ರಲ್ಲಿ ಹೇಳಿದೆ, ಅವನು ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾರೆ, ಭಗವಂತನು ಹೊರಡಲಿಕ್ಕೆ ಸಿದ್ಧನಾಗಿದ್ದನು. ಆದ್ರೆ ಮಹಾರಾಜನ ವರ್ತನೆಗೆ ಭಕ್ತ ಅಲ್ವಾ ಮಹಾರಾಜ, ಆದ್ರಿಂದ ಮಹಾರಾಜ ಮಹಾಭಕ್ತ. ಸೊ ಪೃಥು ಮಹಾರಾಜ ಮಹಾಭಕ್ತ, ಅದರಿಂದ ಅವರು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾರೆ. ಆಗ ಪೃಥು ಮಹಾರಾಜರು ಕಣ್ಣಿನ ತುಂಬಾ ನೀರು ತುಂಬಿಕೊಂಡು ಭಗವಂತನನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೂ ಕಣ್ಣು ತುಂಬಾ ನೀರು ತುಂಬಿಕೊಳ್ಳೋದ್ರಿಂದ ಸರಿಯಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಮಯದಲ್ಲಿ ಅವರು ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ನಾವು ಇಂದಿನ ದಿವಸ ಈ ಪ್ರಾರ್ಥನೆಗಳನ್ನು ಶ್ಲೋಕ 20ರಿಂದ ಪ್ರಾರ್ಥನೆಗಳನ್ನು ನೋಡ್ಲಿಕ್ಕಿದ್ದೇವೆ. ಸೊ ಓದ್ಲಿಕ್ಕೆ ಮನಸ್ಸಿದ್ದವ್ರು ಕೈ ಮೇಲೆ ಮಾಡಿ ಶ್ಲೋಕ 20 ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಶ್ಲೋಕ 20 ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ. ಹೌದು ಪ್ರಭುಜಿ. ನಾನು ಮೊದಲು ಶ್ಲೋಕ ಓದ್ತೇನೆ, ಆಮೇಲೆ ನೀವು ರಿಪೀಟ್ ಮಾಡಿ. ಪ್ರಸ್ಥಾನ ಅಭಿಮುಖ ಅಭಿಏನಂ. ಪ್ರಸ್ಥಾನ ಅಭಿಮುಖ ಅಪಿಏನಂ. ಎಲ್ಲರೂ ರಿಪೀಟ್ ಮಾಡಿ. ಪ್ರಸ್ಥಾನ ಅಭಿಮುಖ ಅಪಿಏನಂ. ಪ್ರಸ್ಥಾನ ಅಭಿಮುಖ ಅಪಿಏನಂ. ಅನುಗ್ರಹ ವಿಲಂಬಿತಃ. ಅನುಗ್ರಹ ವಿಲಂಬಿತಃ. ಪ್ರಸ್ಥಾನ ಅಭಿಮುಖಃ ಅಪಿಏನಂ ಅನುಗ್ರಹ ವಿಲಂಬಿತಃ. ಪ್ರಸ್ಥಾನ ಅಭಿಮುಖ ಅಪಿಏನಂ ಅನುಗ್ರಹ ವಿಲಂಬಿತಃ. ಪಶ್ಯನ್ ಪದ್ಮಪಲಾಶಾಕ್ಷಃ. ಪಶ್ಯನ್ ಪದ್ಮಪಲಾಶಾಕ್ಷಃ. ಪಶ್ಯನ್ ಪದ್ಮಪಲಾಶ ಅಕ್ಷಃ. ಪಶ್ಯನ್ ಪದ್ಮಪಲಾಶಾಕ್ಷಃ. ನ ಪ್ರತಸ್ತೆ ಸುಹೃತ್ ಸ್ವತಾಂ.
ನ ಪ್ರತಸ್ತೆ ಸುಹೃತ್ಸತಾಂ ನ ಪ್ರತಸ್ತೆ ಸುಹೃತ್ಸತಾಂ ನ ಪ್ರತಸ್ತೆ ಸುಹೃತ್ಸತಾಂ ಪಶ್ಯನ್ ಪಲಾಶ ಅಕ್ಷನ ಪ್ರತಸ್ತೆ ಸುಹೃತ್ಸತಾಂ ಪಶ್ಯನ್ ಪದ್ಮಪಲಾಶ ಅಕ್ಷಃ ನ ಪ್ರತಸ್ತೆ ಸುಹೃತ್ಸತಾಂ. ಇನ್ನೊಮ್ಮೆ ರಿಪೀಟ್ ಮಾಡೋಣ. ಪ್ರಸ್ಥಾನ ಹೊರಡಲು ಅಭಿಮುಖ ಸಿದ್ಧನಾಗಿ ಅಪಿ ಆದರೂ ಸಹ ಏನಂ ಪ್ರತುವಿಗೆ ಅನುಗ್ರಹ ಕಾರಣ ವಿಳಂಬಿತ ತಡ ಮಾಡಿದವನಾಗಿ ಪಶ್ಯನ್ ನೋಡುತ್ತಾ ಪದ್ಮಪಲಾಶಾಕ್ಷ ಕಮಲದಂತಹ ಕಣ್ಣುಗಳುಳ್ಳ ದೇವನು ನ ಪ್ರತಸ್ತೆ ಹೋಗಲಿಲ್ಲ ಸುಹೃತ್ ಹಿತೈಷಿಯು ಸತಾಂ ಭಕ್ತರ. ಯಾರು ಓದ್ತೀರಾ? ಅನುವಾದ ಮತ್ತು ಭಾವಾರ್ಥ. ಓದಿ ಮಾತೆ ಕೃಷ್ಣಮೂರ್ತಿ ಪ್ರಭುಜಿ, ಓದಿ. ನೀವು ಓದಿರ್ಲಿಲ್ಲ ಇಷ್ಟೊತ್ತು, ಓದಿ. ಓದಿ ಪ್ರಭುಜಿ. ಪ್ರಭುಜಿ ಅನುವಾದ. ಪರಮಪ್ರಭು ಇನ್ನೇನು ಹೊರಡಲಿದ್ದನು. ಆದರೆ ಪ್ರತು ಮಹಾರಾಜನ ನಡವಳಿಕೆಯಿಂದ ಅವನು ಎಷ್ಟು ಸುಪ್ರೀತನಾದರಿಂದ ತಕ್ಷಣ ಹೊರಟು ಹೋಗಲಿಲ್ಲ. ಸಾವಿರಾರುಗಳಂತಹ ಕಣ್ಣುಗಳಿಂದ ಪ್ರತು ಮಹಾರಾಜನ ವರ್ತನೆಯನ್ನು ನೋಡಿ ಅವನು ಅಲ್ಲೇ ನಿಂತನು. ಏಕೆಂದರೆ ಅವನು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿರುತ್ತಾನೆ. ಭಾವಾರ್ಥ. ಇಲ್ಲಿ ಸುಹೃತ ಸತಾಂ, ಇಲ್ಲಿ ಸುಹೃತ ಸತಾಂ ಎಂಬ ಪದಗಳು ತುಂಬಾ ಮುಖ್ಯವಾಗಿವೆ. ದೇವೋತ್ತಮ ಪರಮ ಪುರುಷನು ಯಾವಾಗಲೂ ತನ್ನ ಭಕ್ತನ ಬಗೆಗೆ ವಿಶೇಷವಾದ ಒಂದು ಒಲವು ಹೊಂದಿರುತ್ತಾನೆ. ಭಕ್ತರ ಯೋಗಕ್ಷೇಮವನ್ನು ಕುರಿತೇ ಸದಾ ಚಿಂತಿಸುತ್ತಿರುತ್ತಾನೆ. ಇದು ಪಕ್ಷಪಾತ ವರ್ತನೆ ಅಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನು ಎಲ್ಲರ ಬಗೆಗೂ ಸಮದೃಷ್ಟಿಯನ್ನು ಹೊಂದಿರುತ್ತಾನೆ. ಸಮೋಹಂ ಸರ್ವಭೂತೇಷು. ಆದರೂ ಯಾರು ವಿಶೇಷವಾಗಿ ತನ್ನ ಸೇವೆಯಲ್ಲಿ ತೊಡಗಿರುತ್ತಾರೆಯೋ ಅಂಥವರಿಗೆ ಅವನು ಹೆಚ್ಚಾಗಿ ಒಲಿಯುತ್ತಾನೆ. ಇನ್ನೊಂದು ಕಡೆ ಭಕ್ತನು ಸದಾ ತನ್ನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ತಾನು ಸದಾ ಕಾಲವು ಭಕ್ತನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ಭಗವಂತನು ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನು ತನ್ನ ಶುದ್ಧ ಭಕ್ತರಿಗೆ ತೋರಿಸುವ ಈ ವಿಶೇಷ ಅನುಗ್ರಹವು ಅಸಹಜವಲ್ಲ, ಅದು ಪಕ್ಷಪಾತವೂ ಅಲ್ಲ. ಉದಾಹರಣೆಗೆ, ಹಲವು ಮಕ್ಕಳಿರುವ ಒಬ್ಬ ತಂದೆಯು ಯಾವ ಮಗುವು ತನ್ನ ಬಗ್ಗೆ ವಿಶೇಷವಾಗಿ ಅಕ್ಕರೆಯನ್ನು ತೋರಿಸುತ್ತದೋ ಆ ಮಗುವಿನ ಬಗ್ಗೆ ತಾನು ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ. ಭಗವದ್ಗೀತೆಯಲ್ಲಿ 10.10 ಇದನ್ನು ವಿವರಿಸಲಾಗಿದೆ. ಹರೇ ಕೃಷ್ಣ. ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವ. ಓದಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬಂಧಿಯೋಗಂ ಬುದ್ಧಿಯೋಗಂ ತಾಂ ಯೇನ ಮಾಂ ಉಪಯಂತಿತೆ. ಯಾರು ಪ್ರೇಮದಿಂದ ಭಗವದ್ ಸೇವೆಯಲ್ಲಿ ನಿರತನಾಗಿರುವನು ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿಕೊಂಡಿರುವ ದೇವೋತ್ತಮ ಪರಮ ಪುರುಷನ ನೇರ ಸಂಪರ್ಕವನ್ನು ಹೊಂದಿದ್ದಾನೆ. ಭಗವಂತನು ಭಕ್ತನಿಂದ ದೂರದಲ್ಲಿಲ್ಲ. ಅವನು ಸದಾಕಾಲವು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಭಕ್ತನು ಮಾತ್ರವೇ ಆ ದಿವ್ಯ ಸನ್ನಿಧಿಯನ್ನು ಅರಿತುಕೊಳ್ಳುವನು. ದಿವ್ಯ ಸಾನ್ನಿಧ್ಯವನ್ನು ಅರಿತುಕೊಳ್ಳುವನು. ಅರಿತು ಅವನೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುವನು. ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ ಅವನಿಂದ ಆದೇಶವನ್ನು ಪಡೆದುಕೊಳ್ಳುವನು. ಆದ್ದರಿಂದ ಭಕ್ತನು ತಪ್ಪು ಮಾಡುವ ಸಾಧ್ಯತೆ ಇಲ್ಲ. ಹಾಗೆಯೇ ಭಗವಂತನು ತನ್ನ ಶುದ್ಧ ಭಕ್ತರಿಗೆ ಅನುಚಿತ ಪಕ್ಷಪಾತ ತೋರಿಸುವುದು ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 21.
ಸ ಆದಿರಾಜ ರಚಿತಾಂಜಲಿ ಹರಿಂ ಸ ಆದಿರಾಜ ರಚಿತಾಂಜಲಿ ಹರಿಂ ಸ ಆದಿರಾಜ ರಚಿತಾಂಜಲಿ ಹರಿಂ ಸ ಆದಿರಾಜ ರಚಿತಾಂಜಲಿ ಹರಿಂ ವಿಲೋಕಿತುಂ ನ ಅಶಕತ್ ಅಶ್ರುಲೋಚನಃ ವಿಲೋಕಿತಂ ನ ಅಶಕತ್ ಅಶ್ರುಲೋಚನಃ ವಿಲೋಕಿತುಂ ನ ಅಶಕತ್ ಅಶ್ರುಲೋಚನಃ ವಿಲೋಕಿತುಂ ನ ಅಶಕತ್ ಅಶ್ರುಲೋಚನಃ ಸ ಆದಿರಾಜ ರಚಿತಾಂಜಲಿ ಹರಿಂ ವಿಲೋಕಿತಂ ನ ಅಶಕತ್ ಅಶ್ರುಲೋಚನಃ ಸ ಆದಿರಾಜ ರಚಿತ ಅಂಜಲಿಂ ಹರಿಂ ವಿಲೋಕಿತಂ ನ ಅಶಕತ್ ಅಶ್ರುಲೋಚನಃ ನ ಕಿಂಚನ್ ಉವಾಚ ನ ಕಿಂಚನ್ ಉವಾಚ ಸ ಬಾಷ್ಪವಿಕ್ಲವಾ ಹೃದ ಉಪಗುಹ್ಯ ಆಮಂ ಸ ಬಾಷ್ಪವಿಕ್ಲವಾ ಹೃದ ಉಪಗುಹ್ಯ ಆಮಂ ನ ಕಿಂಚನ ಉವಾಚ ಸ ಬಾಷ್ಪವಿಕ್ಲವಃ ನ ಕಿಂಚನ ಉವಾಚ ಸ ಬಾಷ್ಪವಿಕ್ಲವಃ ನ ಕಿಂಚನ ಉವಾಚ ಸಹ ಬಾಷ್ಪವಿಕ್ಲವಃ ನ ಕಿಂಚನ ಉವಾಚ ಸಹ ಬಾಷ್ಪವಿಕ್ಲವಃ ಹೃದಾ ಉಪಗುಹ್ಯ ಅಮಂ ಅದಾತ್ ಅವಸ್ಥಿತಃ ಹೃದಾ ಉಪಗುಹ್ಯ ಅದಾತ್ ಅವಸ್ಥಿತಃ ಹೃದಾ ಉಪಗುಹ್ಯ ಅಮುಂ ಅದಾತ್ ಅವಸ್ಥಿತಃ ಹೃದಾ ಉಪಗುಹ್ಯ ಅಮುಂ ಅದಾತ್ ಅವಸ್ಥಿತಃ. ಶ್ಲೋಕ ಯಾರಾದ್ರೂ ಓದ್ತೀರಾ? ಓದ್ಲೆ ಪ್ರಭುಜಿ? ಓದಿ ಮಾತಾಜಿ, ಅಶ್ವಿನಿ ಮಾತಾಜಿ ಓದಿ ಶ್ಲೋಕ ಓದಿ. ಸ ಶ್ಲೋಕ ಮತ್ತು ಆದಿರಾಜೋ ಅನುವಾದ ಎರಡು ಓದಿ. ಓಕೆ ಪ್ರಭುಜಿ. ಸ ಆದಿರಾಜೋ ರಚಿತಾಂಜಲಿಂ ಹರಿಂ ವಿಲೋಕಿತುಂ ನಾಶಕಾದಶ್ರುಲೋಚನಃ ನ ಕಿಂಚನೋವಾಚ ಸಾ ಬಾಷ್ಪವಿಕ್ಲವೋ ಹೃದೋಪಾಗುಹ್ಯಾಂ ಮುಮದಾವಸ್ಥಿತಃ ಹೃದೋಪಾಗುಹ್ಯಾಂ ಮುಮದಾದಾವಸ್ಥಿತಃ. ಅನುವಾದ: ಆದಿರಾಜನಾದ ಪೃಥುವು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಭಗವಂತನನ್ನು ಕಣ್ತುಂಬ ನೋಡಲಾಗದೆ ಹೋದನು. ದನಿಯುಡುಗಿ ಕುರಳುಬ್ಬಿ ಬಂದು ಅವನನ್ನು ಸಂಬೋಧಿಸಿ ಮಾತನಾಡಲಾರದೆ ಹೋದನು. ಭಗವಂತನನ್ನು ತನ್ನ ಹೃದಯದಲ್ಲೇ ಗಾಢವಾಗಿ ಆಲಿಂಗಿಸಿಕೊಂಡು ಕೈ ಮುಗಿದುಕೊಂಡು ನಿಂತು ಬಿಟ್ಟನು. ಹರೇ ಕೃಷ್ಣ ಪ್ರಭುಜಿ. ಶ್ರುತಿ ಮಾತಾಜಿ ಭಾವಾರ್ಥ ಓದ್ತೀರಾ? ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾ ಭಾವಾರ್ಥ ಓದಿ. ಶ್ರೀ ಕೃಷ್ಣನು ಬ್ರಹ್ಮ ಸಂಹಿತೆಯಲ್ಲಿ ಆದಿಪುರುಷ ಎಂದು ಸಂಬೋಧಿಸಿದೆ. ಹಾಗೆಯೇ ಭಗವಂತನ ಶಕ್ತ್ಯಾವೇಶ ಅವತಾರವಾದ್ದರಿಂದ ಪೃಥುವನ್ನು ಈ ಶ್ಲೋಕದಲ್ಲಿ ಆದಿರಾಜ ಎಂದು ಉಲ್ಲೇಖಿಸಿದೆ. ಮೊದಲನೆಯ ರಾಜ ಅಥವಾ ಆದರ್ಶ ರಾಜ ಎಂದು ಅದಕ್ಕೆ ಅರ್ಥ. ಅವನು ದೊಡ್ಡ ಭಕ್ತನಾಗಿದ್ದನು. ಅದೇ ಸಮಯಕ್ಕೆ ತನ್ನ ದೇಶದಲ್ಲಿದ್ದ ಅನೇಕ ದುಷ್ಟ ಶಕ್ತಿಗಳನ್ನು ಗೆದ್ದ ಮಹಾವೀರನಾಗಿದ್ದನು. ಅವನು ಸಮರದಲ್ಲಿ ಸ್ವರ್ಗಾಧಿಪತಿ ಇಂದ್ರನಷ್ಟೇ ಬಲಶಾಲಿಯಾಗಿದ್ದನು. ಜನರು ಸತ್ಕರ್ಮ ನಿರತನಾಗುವಂತೆಯೂ ಭಗವಂತನ ಭಕ್ತರಾಗುವಂತೆಯೂ ಮಾಡಿ ಅವರಿಗೆ ರಕ್ಷಣೆಯನ್ನು ಒದಗಿಸಿದನು. ಎಲ್ಲ ಬಗೆಯ ಗಂಡಾಂತರಗಳಿಂದ ಪ್ರಜೆಗಳನ್ನು ಕಾಪಾಡಿ ಮಾತ್ರವೇ ಅವರಿಂದ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದನು. ಜೀವನದ ಅತಿದೊಡ್ಡ ಗಂಡಾಂತರವೆಂದರೆ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ಮತ್ತು ಅದರಿಂದಾಗಿ ಪಾಪ ಕಾರ್ಯಗಳಲ್ಲಿ ತೊಡಗುವುದು. ಪ್ರಜೆಗಳು ಬಗೆ ಬಗೆಯ ಅಕ್ರಮಗಳಲ್ಲಿ ತೊಡಗುವುದಕ್ಕೆ ರಾಜನು ಅವಕಾಶ ಕೊಡಬಾರದು. ಅಕ್ರಮ ಸಂಭೋಗ, ಮದ್ಯಪಾನ, ಮಾಂಸಾಹಾರ ಮತ್ತು ಜೂಜು ಇವೇ ಆ ಪಾಪ ಕಾರ್ಯಗಳು. ಇವುಗಳಿಗೆ ಅವಕಾಶ ಕೊಟ್ಟರೆ ಅದಕ್ಕೆ ರಾಜನೇ ಹೊಣೆಗಾರನು. ಅನಗತ್ಯವಾಗಿದ್ದರೂ ಪ್ರಜೆಗಳ ಮೇಲೆ ತೆರಿಗೆಯನ್ನು ಹೇರುವುದರಿಂದಾಗಿ ಅವರು ಮಾಡುವ ಪಾಪ ಕಾರ್ಯಗಳ ಫಲವನ್ನು ಅವನು ಅನುಭವಿಸಬೇಕಾಗುತ್ತದೆ. ಆಳುವ ಅರಸನಿಗೆಂದೇ ನಿಗದಿಯಾದ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸುತ್ತಿದ್ದುದರಿಂದ ಇಲ್ಲಿ ಅವನನ್ನು ಆದಿರಾಜ ಎಂದು ಉಲ್ಲೇಖಿಸಿದೆ. ಪೃಥು ಮಹಾರಾಜನಂತಹ ಜವಾಬ್ದಾರಿಯುತನಾದ ರಾಜನು ಪ್ರಥಮ ಶ್ರೇಣಿಯ ಶುದ್ಧ ಭಕ್ತನಾಗಬಹುದು. ಶುದ್ಧವಾದ ಭಕ್ತಿ ಸೇವೆಯಿಂದ ಬಹಿರಂಗವಾಗಿಯೂ ಅಂತರಂಗದಲ್ಲೂ ಹೇಗೆ ಅವನು ಆನಂದ ತುಂದಿಲನಾದನು ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಇಂದು ಮುಂಬಯಿಯ
ವೃತ್ತಪತ್ರಿಕೆಗಳಲ್ಲಿ ಸರ್ಕಾರವು ಮದ್ಯಪಾನ ನಿಷೇಧ ಶಾಸನಗಳನ್ನು ರದ್ದುಪಡಿಸಲಿದೆ ಎಂದು ನೋಡಿದ್ದೇವೆ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದಾಗಿನಿಂದಲೂ ಮುಂಬಯಿಯನ್ನು ಪಾನ ನಿರೋಧ ಪ್ರದೇಶವೆಂದು ಘೋಷಿಸಿ ಅಲ್ಲಿಯ ಪ್ರಜೆಗಳು ಮದ್ಯಪಾನ ಮಾಡಲು ಅವಕಾಶವಿತ್ತಿರಲಿಲ್ಲ. ಆದರೆ ಪ್ರಜೆಗಳು ಎಷ್ಟು ಜಾಣರೆಂದರೆ ಅಕ್ರಮವಾಗಿ ಸಾರಾಯಿ ಬಟ್ಟಿ ಇಳಿಸುವುದನ್ನು ಹೆಚ್ಚು ಮಾಡಿದ್ದಾರೆ. ಬಹಿರಂಗವಾಗಿ ಅದನ್ನು ಅಂಗಡಿಗಳಲ್ಲಿ ಮಾರಲು ಅವಕಾಶವಿಲ್ಲದವರು ಸಾರ್ವಜನಿಕ ಶೌಚಾಲಯವೇ ಮೊದಲಾದ ಸ್ಥಳಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಹೀಗೆ ಅಕ್ರಮವಾಗಿ ಕದ್ದು ತರುವುದನ್ನು ತಪ್ಪಿಸುವ ಸಲುವಾಗಿ ಸರಕಾರವೇ ಮದ್ಯವನ್ನು ತಯಾರಿಸಿ ಅಗ್ಗದ ಬೆಲೆಯಲ್ಲಿ ಮಾರಾಟ ಮಾಡಲು ನಿರ್ಧರಿಸಿದೆ. ಈಗ ಜನರು ಅಮಲನ್ನು ಸಾರ್ವಜನಿಕ ಶೌಚಾಲಯಗಳಲ್ಲಿ ಕೊಂಡುಕೊಳ್ಳುವುದಕ್ಕೆ ಬದಲಾಗಿ ಸರ್ಕಾರದಿಂದಲೇ ನೇರವಾಗಿ ಕೊಳ್ಳಬಹುದು. ಜನರು ಪಾಪಪೂರಿತ ಜೀವನದಲ್ಲಿ ತೊಡಗದಂತೆ ಅವರ ಹೃದಯ ಪರಿವರ್ತನೆ ಮಾಡುವಲ್ಲಿ ಸರ್ಕಾರವು ವಿಫಲವಾಯಿತು. ಹಾಗಾಗಿ ಭಂಡಾರವನ್ನು ತುಂಬಿಕೊಳ್ಳಬೇಕಾದ್ದರಿಂದ ತಾವು ಸಂಗ್ರಹಿಸುವ ತೆರಿಗೆಯನ್ನು ಕಳೆದುಕೊಳ್ಳಲು ಇಚ್ಛಿಸದೆ ಸಾರಾಯಿ ತಯಾರಿಸಿ ಅದಕ್ಕಾಗಿ ಹಾತೊರೆಯುತ್ತಿರುವ ಜನರಿಗೆ ಒದಗಿಸಲು ಸರ್ಕಾರವು ನಿರ್ಧರಿಸಿದೆ. ಇಂತಹ ಸರ್ಕಾರವು ಪಾಪಪೂರಿತ ಜೀವನದ ಫಲಗಳಾದ ಯುದ್ಧ, ಸಾಂಕ್ರಾಮಿಕ ರೋಗಗಳು, ಕ್ಷಾಮ, ಭೂಕಂಪ ಹಾಗೂ ಅಂತಹವೇ ಇತರ ವಿಕ್ಷೋಭಗಳನ್ನು ತಡೆಗಟ್ಟಲಾರದು. ಭಗವದ್ದಾದೇಶಗಳ ಪಾಲನೆಯಲ್ಲಿ ಅಸ್ತವ್ಯಸ್ತಯುಂಟಾದಾಗ ಭಗವದ್ಗೀತೆಯಲ್ಲಿ ಇದನ್ನು ಧರ್ಮಸ್ಯ ಗ್ಲಾನಿಹಿ, ನಿಸರ್ಗಕ್ಕೆ ಅಥವಾ ಭಗವಂತನಿಗೆ ಅವಿಧೇಯತೆಯನ್ನು ತೋರಿಸುವುದು ಎಂದು ವರ್ಣಿಸಿದೆ. ತತ್ಕ್ಷಣವೇ ಯುದ್ಧಗಳು ಸಂಭವಿಸಿ ಆ ಮೂಲಕ ಭಾರೀ ಶಿಕ್ಷೆ ಒದಗುವುದು ನಿಸರ್ಗ ನಿಯಮ. ಇತ್ತೀಚೆಗೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧವು ನಡೆದುದನ್ನು ಕಂಡಿದ್ದೇವೆ. ಕೇವಲ 14 ದಿನಗಳಲ್ಲಿ ಅಗಾಧ ಪ್ರಮಾಣದ ಜೀವಹಾನಿ, ಧನಹಾನಿಗಳಾದವು. ಇಡೀ ಜಗತ್ತಿಗೆ ಅಶಾಂತಿಯುಂಟಾಯಿತು. ಇದು ಪಾಪಯುತ ಜೀವನದ ಫಲ. ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶವು ಜನರನ್ನು ಪರಿಶುದ್ಧರೂ ಪರಿಪೂರ್ಣರೂ ಆಗುವಂತೆ ಮಾಡುವುದು. ಭಾಗವತದಲ್ಲಿ ವರ್ಣಿಸಿರುವ ಹಾಗೆ ನಷ್ಟಪ್ರಾಯೇಷ್ವಭದ್ರೇಷು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರಿಂದ ಭಾಗಶಃ ಶುದ್ಧರಾದರೂ ಕಾಮಲೋಭಗಳು, ದೈಹಿಕ ವ್ಯಾಧಿಗಳು ಕಡಿಮೆಯಾಗುತ್ತವೆ. ಶ್ರೀಮದ್ ಭಾಗವತದ ಶುದ್ಧ ಸಂದೇಶವನ್ನು ಅಥವಾ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದರಿಂದ ಮಾತ್ರ ಅದನ್ನು ಸಾಧಿಸಬಹುದು. ಅನೇಕ ದೊಡ್ಡ ವ್ಯಾಪಾರ ಸಂಸ್ಥೆಗಳು, ಕೈಗಾರಿಕಾ ಸ್ಥಾವರಗಳು ರಕ್ಷಣಾ ನಿಧಿಗೆ ಮದ್ದುಗುಂಡುಗಳ ರೂಪದಲ್ಲಿ ಸುಟ್ಟು ಹಾಕಲು ಲಕ್ಷಾಂತರ ರೂಪಾಯಿಗಳ ದೇಣಿಗೆಯನ್ನು ನೀಡುತ್ತವೆ. ಆದರೆ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡಲು ಉದಾರವಾಗಿ ಕಾಣಿಕೆ ಕೊಡಿರೆಂದು ಕೇಳಿದಾಗ ಅವು ಹಿಂದೇಟು ಹಾಕುತ್ತವೆ. ಈ ಪರಿಸ್ಥಿತಿಯಲ್ಲಿ ಜಗತ್ತು ಇಂತಹ ಗಲಭೆಗಳಿಂದಲೂ ಯುದ್ಧಗಳಿಂದಲೂ ಕಾಲಕಾಲಕ್ಕೆ ಕಷ್ಟಪಡಲೇಬೇಕಾಗುತ್ತದೆ. ಇದು ಕೃಷ್ಣ ಪ್ರಜ್ಞೆ ಇಲ್ಲದುದರ ಪರಿಣಾಮ. ಹರೇ ಕೃಷ್ಣ ಪ್ರಾರ್ಥಿ. ಧನ್ಯವಾದಗಳು. ಇನ್ನೊಂದು ಶ್ಲೋಕ ಮಾಡೋಣ. ಶ್ಲೋಕ 22. ಅತ ಅವಮೃಜ್ಯ ಅಶ್ರು ಕಲಾವಿಲೋಕಯನ್. ಅತ ಅವಮೃಜ್ಯ ಅಶ್ರುಕಲಾವಿಲೋಕಯನ್. ಎಲ್ರು ಹೇಳಿ. ಸುಮಾರು 17 ಜನ ಇದ್ದೀರಾ ಇವತ್ತು, ಯಾರು ಮಾತಾಡ್ತಾ ಇಲ್ಲ. ಎಲ್ರು ಹೇಳಿ, ಎಲ್ರು ಓದಿ, ಎಲ್ರು ಓದ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಓದ್ಲಿಕ್ಕೆ ಇಷ್ಟ ಇದ್ದವರೆಲ್ಲ ಹ್ಯಾಂಡ್ ರೇಸ್ ಮಾಡಿ. ಒಂದೊಂದು 2-3 ಮಾತ್ರ ರೇಸ್ ಮಾಡ್ತಾ ಇದ್ರೆ ಎಲ್ರು ಓದ್ಬೇಕು. ಯಾಕಂದ್ರೆ ಇದು ನಾವು ಓದಿದಷ್ಟು ನಮಗೆ ಅಷ್ಟು ಒಳ್ಳೆಯದಾಗುತ್ತೆ. ಯಾಕಂದ್ರೆ ಇದು ಶ್ರೀಮದ್ ಭಾಗವತಂ ಪ್ರತಿ ಶ್ಲೋಕ ಪ್ರತಿ ಶಬ್ದ ಕೂಡ ಕೃಷ್ಣನ ಭಕ್ತರ ಲೀಲೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಎಲ್ರೂ ಓದ್ಲಿಕ್ಕೆ ಮತ್ತು ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡಿ. ಅತ ಅವಮೃಜ್ಯ ಅಶ್ರು ಕಲಾವಿಲೋಕಯನ್. ಅತೃಪ್ತದೃಗ್ಗೋಚರಂ ಅಹಪೂರುಷಂ. ಅತೃಪ್ತದೃಗ್ಗೋಚರಂ ಅತಃ ಅಹಪೂರುಷಂ. ಪದಾಸ್ಪೃಶ್ಯಂತಂ ಕ್ಷಿತಿಂ ಅಂಸೆ ಉನ್ನತೆ. ಪದಾಸ್ಪೃಶ್ಯಂತಂ ಕ್ಷಿತಿಂ ಅಂಸೆ ಉನ್ನತೆ. ವಿನ್ಯಸ್ತಹಸ್ತಾಗ್ರಂ ಉರುಂಗ ವಿದ್ವಿಷಃ. ವಿನ್ಯಸ್ತಹಸ್ತಾಗ್ರಂ ಉರಂಗ ವಿದ್ವಿಷಃ. ಅತ ಅವಮೃಜ್ಯ ಅಶ್ರು ಕಲಾವಿಲೋಕಯನ್. ಅತೃಪ್ತದೃಗ್ಗೋಚರಂ ಆಹ ಪೂರುಷಂ.
ಅದೃಗ್ಗೋಚರಂ ಆಹ ಪೂರುಷಂ ಪದಾ ಸ್ಪೃಶ್ಯಂತಂ ಕ್ಷಿತಿಂ ಅಂಸೆ ಉನ್ನತೆ ಪದಾ ಸ್ಪರ್ಶಂತಂ ಕ್ಷಿತಿಂ ಅಂಸೆ ಉನ್ನತೆ ವಿನ್ಯಸ್ತಹಸ್ತಗ್ರಂ ಉರುಂಗವಿದ್ವಿಷಃ ವಿನ್ಯಸ್ತಹಸ್ತಗ್ರಂ ಉರಂಗವಿದ್ವಿಷಃ ಅತ ಅನಂತರ ಅನಂತರ ಅವಮೃಜ್ಯ ಒರೆಸಿ ಒರೆಸಿ ಅಶ್ರುಕಲಾಹ ಕಣ್ಣೀರನ್ನು ಕಣ್ಣೀರನ್ನು ವಿಲೋಕಯನ್ ನೋಡುತ್ತಾ ನೋಡುತ್ತಾ ಅತೃಪ್ತ ತೃಪ್ತಿಯಾಗದ ದೃಗ್ಗೋಚರಂ ಬರಿಗಣ್ಣುಗಳಿಗೆ ಕಾಣುತ್ತಿದ್ದ ಬರಿಗಣ್ಣುಗಳಿಗೆ ಕಾಣುತ್ತಿದ್ದ ಅಹ ಹೇಳಿದನು ಹೇಳಿದನು ಪೂರುಷಂ ದೇವೋತ್ತಮ ಪರಮಪುರುಷನ್ನು ಕುರಿತು ದೇವೋತ್ತಮ ಪರಮಪುರುಷನನ್ನು ಕುರಿತು ಪದ ತನ್ನ ಸ್ಪೃಶ್ಯಂತಂ ತನ್ನ ಪಾದಕಮಲಗಳಿಂದ ಪದ ತನ್ನ ಪಾದಕಮಲಗಳಿಂದ ಪ್ರಶಂತಂ ಮುಟ್ಟುತ್ತಿರುವ ಮುಟ್ಟುತ್ತಿರುವ ಕ್ಷಿತಿಂ ಭೂಮಿಯನ್ನು ಭೂಮಿಯನ್ನು ಅನ್ಸೆ ಹೆಗಲಿನಲ್ಲಿ ಉನ್ನತೆ ಎತ್ತರವಾದ ವಿನ್ಯಸ್ತ ಇಡಲ್ಪಟ್ಟ ಹಸ್ತ ತನ್ನ ಕೈಯಿನ ಅಗ್ರಂ ಮುಂಭಾಗವುಳ್ಳ ಉರುಂಗ ವಿದ್ವಿಷಃ ಸರ್ಪಗಳ ಶತ್ರುವಾದ ಗರುಡನ ಯಾರು ಓದ್ತೀರಾ ಶ್ಲೋಕ ಮತ್ತು ಅನುವಾದ? ಮೊದಲು ಓದ್ದೇ ಇರೋರು ಓದಿ ದಯವಿಟ್ಟು. ಹರೇ ಕೃಷ್ಣ ಪ್ರಭುಜಿ, ನಾನು ಜ್ಯೋತಿಶ್ರೀ ಮಾತಾಜಿ ಓದಿ ಮಾತಾಜಿ. ಶ್ಲೋಕ 22. ಅತಃ ಅವಮೃಜ್ಯ ಅಶ್ರು ಕಲಾಹ ವಿಲೋಕಯನ್ ಅತೃಪ್ತ ದೃಗ್ಗೋಚರಂ ಆಹ ಪೂರುಷಂ ಪದ ಸ್ಪರ್ಶಂತ ಕ್ಷಿತಿಮಂಸ ಉನ್ನತೆ ವಿನ್ಯಸ್ತ ಹಸ್ತ ಅಗ್ರಂ ಉರಂಗ ವಿದ್ವಿಷಃ. ಅನುವಾದ: ದೇವೋತ್ತಮ ಪರಮಪುರುಷನು ಸರ್ಪವೈರಿಯಾದ ಗರುಡನ ಹೆಗಲ ಮೇಲೆ ತನ್ನ ಕೈಯನ್ನೂರಿ ದಿವ್ಯ ಚರಣಾರವಿಂದಗಳು ಇನ್ನೇನು ನೆಲಕ್ಕೆ ತಗುಲುತ್ತವೋ ಎನ್ನುವಂತೆ ನಿಂತಿದ್ದನು. ಋತು ಮಹಾರಾಜನು ಕಣ್ಣೀರನ್ನು ಒರೆಸಿಕೊಂಡು ಭಗವಂತನನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಎಷ್ಟು ನೋಡಿದರೂ ಅವನಿಗೆ ತೃಪ್ತಿಯಾದಂತೆ ತೋರಲಿಲ್ಲ. ಆಗ ಮಹಾರಾಜನು ಈ ರೀತಿಯಾಗಿ ಸ್ತೋತ್ರ ಮಾಡಿದನು. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಬಯಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಪ್ರಭುಪಾದ. ಯಾರು ಓದ್ತೀರಾ? ಪ್ರಭುಜಿ, ನಾನು ಕಾಂತಾಮಣಿ ಮಾತಾಜಿ ಓದಿ ಮಾತಾಜಿ. ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಈ ಶ್ಲೋಕದಲ್ಲಿ ಮುಖ್ಯವಾಗಿರುವ ವಿಚಾರ ಭಗವಂತನು ನೆಲವನ್ನು ಸೋಕಿಯೋ ಸೋಕದಂತೆ ತುಸುವೆ ಮೇಲೆ ನಿಂತಿದ್ದನು ಎನ್ನುವುದು. ಬ್ರಹ್ಮಲೋಕದಿಂದ ಸ್ವರ್ಗಲೋಕದವರೆಗೆ ಎಲ್ಲ ಊರ್ಧ್ವ ಲೋಕಗಳ ನಿವಾಸಿಗಳು ಆಧ್ಯಾತ್ಮಿಕವಾಗಿ ಎಷ್ಟು ಮುಂದುವರಿದಿರುತ್ತಾರೆಂದರೆ ಅವರು ಭೂಲೋಕಕ್ಕಾಗಲಿ ಬೇರೆ ಯಾವುದಕ್ಕೆ ಕೆಳಲೋಕಕ್ಕಾಗಲಿ ಬಂದರೆ ತಮ್ಮ ಭಾವರಹಿತ ಸ್ಥಿತಿಯನ್ನು ಹಾಗೆಯೇ ಉಳಿಸಿಕೊಳ್ಳುತ್ತಾರೆ. ಅಂದರೆ ಅವರು ನೆಲವನ್ನು ಸ್ಪರ್ಶಿಸದೆಯೇ ನಿಂತಿರಲು ಸಾಧ್ಯವಾಗುತ್ತದೆ. ಭಗವಾನ್ ವಿಷ್ಣುವು ದೇವೋತ್ತಮ ಪರಮಪುರುಷನು. ಆದರೆ ಅವನು ಈ ಬ್ರಹ್ಮಾಂಡಕ್ಕೆ ಸೇರಿದ ಒಂದು ಲೋಕದಲ್ಲಿ ನೆಲೆಸಿರುವುದರಿಂದ ಕೆಲವೊಮ್ಮೆ ದೇವತೆಗಳ ಹಾಗೆಯೇ ಅವನು ವರ್ತಿಸುತ್ತಾನೆ. ಮೊದಲು ಪೃಥು ಮಹಾರಾಜನೆದುರಿಗೆ ಕಾಣಿಸಿಕೊಂಡಾಗ ಅವನು ಈ ಭೂಮಿಯನ್ನು ಸ್ಪರ್ಶಿಸುತ್ತಿರಲಿಲ್ಲ. ಆದರೆ ಪೃಥುವಿನ ನಡವಳಿಕೆಯಿಂದ ಗುಣಶೀಲಗಳಿಂದ ಪೂರ್ತಿಯಾಗಿ ಸಂತುಷ್ಟನಾದ ಬಳಿಕ ವೈಕುಂಠದಿಂದ ಆಗಮಿಸಿದ ದೇವೋತ್ತಮ ಪರಮಪುರುಷನಂತೆ ವರ್ತಿಸಿದನು. ಪೃಥು ಮಹಾರಾಜನ ಮೇಲನ ಪ್ರೀತಿಯಿಂದ ಅವನು ನೆಲವನ್ನು ಕಾಲಿನಿಂದ ಸ್ಪರ್ಶಿಸಿದನು. ಆದರೂ ಕೈಯನ್ನು ತನ್ನ ವಾಹನವಾದ ಗರುಡನ ಹೆಗಲ ಮೇಲೆ ಊರಿಕೊಂಡು ನಿಂತನು. ಬಿದ್ದು ಬಿಡುವಂತೆ ಎಚ್ಚರ ವಹಿಸಿದ್ದಾನೆಯೋ ಎಂಬಂತೆ ಭಗವಂತನಿಗೆ ನೆಲದ ಮೇಲೆ ಊರಿ ನಿಲ್ಲುವ ಅಭ್ಯಾಸವಿಲ್ಲದಿರುವುದಾದ್ದರಿಂದ ಹೀಗೆ ಮಾಡಬೇಕಾಯಿತು. ಇವೆಲ್ಲ
ಪೃಥು ಮಹಾರಾಜನ ಬಗೆಗೆ ತೋರಿಸಿದ ಅಪಾರ ವಾತ್ಸಲ್ಯದ ಕುರುಹುಗಳು. ತನ್ನ ಸುಯೋಗವನ್ನು ನೆನೆದು ಪೃಥು ಮಹಾರಾಜನಿಗೆ ಆನಂದಾತಿರೇಕದಿಂದಾಗಿ ಭಗವಂತನನ್ನು ಕಣ್ತುಂಬ ನೋಡುವುದಕ್ಕೂ ಸಾಧ್ಯವಾಗಲಿಲ್ಲ. ಆದರೂ ಗದ್ಗದ ಧ್ವನಿಯಲ್ಲಿ ಅವನು ಸ್ತುತಿಸತೊಡಗಿದನು. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20ರಲ್ಲಿ ನೋಡಿದ್ವಿ ನಾವು, ಪರಮಪ್ರಭು ಎಲ್ಲ ಬಂದು ಪೃಥು ಮಹಾರಾಜನಿಗೆ ಉಪದೇಶವನ್ನು ಕೊಡ್ತಾನೆ ಮತ್ತು ತನ್ನ ರಾಜ್ಯಾಡಳಿತವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಲಹೆಯನ್ನು ಕೊಡ್ತಾನೆ. ಮತ್ತೆ ಇದು ಇವು ಅಶ್ವಮೇಧ ಯಾಗಗಳನ್ನು ಮಾಡುವ ಅವಶ್ಯಕತೆ ನಿನಗಿಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ನೀನಾಗಲೇ ಮಾಡಿದೀಯಾ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅದಕ್ಕಿಂತ ಹೆಚ್ಚಿನದು ಏನು ಅಂದ್ರೆ, ಕೃಷ್ಣನ ಆದೇಶದಂತೆ, ಭಗವಂತನ ಆದೇಶದಂತೆ ರಾಜ್ಯಾಡಳಿತವನ್ನು ನಡೆಸುವುದು ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಯಜ್ಞಗಳು ಅಂತ ಇಲ್ಲಿ ಇದರ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಆದ್ರೆ ಪೃಥು ಮಹಾರಾಜನ ನಡವಳಿಕೆಯಿಂದ ಅವನು ಭಗವಂತ ಎಷ್ಟು ಸುಪ್ರೀತನಾಗಿದ್ದಾನೆ ಅಂದ್ರೆ, ತಕ್ಷಣ ಹಿಂದಕ್ಕೆ ಹೋಗ್ಲಿಲ್ಲ, ಅವನು ಹೊರಟು ಹೋಗ್ಲಿಲ್ಲ, ತಕ್ಷಣ ಅಂತರ್ಧಾನನಾಗಲಿಲ್ಲ. ಮತ್ತು ಅವನು ತನ್ನ ಕಣ್ಣುಗಳಿಂದ ತಾವರೆ ಎಳೆಗಳಂತ ಕಣ್ಣುಗಳಿಂದ ಪೃಥು ಮಹಾರಾಜನ ವರ್ತನೆಯನ್ನು ನೋಡಿ ಅಲ್ಲೇ ನಿಂತನು. ಏಕೆಂದರೆ ಅವನು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ವಿಶೇಷ ಒಲವನ್ನು ಹೊಂದಿರುತ್ತಾನೆ. ಭಕ್ತನ ಯೋಗಕ್ಷೇಮವನ್ನು ಭಗವಂತ ಸದಾ ಚಿಂತಿಸುತ್ತಾನೆ. ಸುಹೃತ ಸತಾಂ ಎನ್ನುವ ಪದಗಳು ಮುಖ್ಯವಾಗಿದೆ ಇಲ್ಲಿ. ಯಾವಾಗಲೂ ಭಕ್ತನು ಭಗವಂತನ ಬಗ್ಗೆ ಚಿಂತಿಸ್ತಾ ಇರ್ತಾನೆ ಮತ್ತು ಅದೇ ರೀತಿ ಭಗವಂತನು ಭಕ್ತನ ಯೋಗಕ್ಷೇಮವನ್ನು ಕುರಿತು ಸಹ ಸದಾ ಚಿಂತನೆ ಮಾಡ್ತಾ ಇರ್ತಾನೆ. ಇದರಲ್ಲಿ ಏನು ಪಕ್ಷಪಾತ ಏನಿಲ್ಲ. ಭಗವಂತನು ಎಲ್ಲ ಭಕ್ತರಿಗೂ ಭಕ್ತಿ ಸಮದೃಷ್ಟಿಯನ್ನು ಹೊಂದಿರ್ತಾನೆ. ಆದ್ರೆ ತಮ್ಮ ಎಲ್ಲ ಮಕ್ಕಳನ್ನು ಹೇಗೆ ತಂದೆ ತಾಯಿಯಂದ್ರು ಪ್ರೀತಿಸ್ತಾರೆ, ಆದ್ರೆ ಈ ಒಂದು ಮಗು ತಂದೆ ತಾಯಿಯನ್ನು ಒಂದು ಜಾಸ್ತಿ ಹೆಚ್ಚಾಗಿ ಗೌರವ ಭಾವನೆಯಿಂದ ನೋಡ್ತಾ ಇದ್ರೆ ಆ ಮಗುವಿನ ಬಗ್ಗೆ ತಂದೆ ತಾಯಿಯಲ್ಲಿ ಸ್ವಲ್ಪ ಹೆಚ್ಚಿನ ವ್ಯಾಮೋಹ ಇರುತ್ತೆ. ಈ ರೀತಿಯಾಗಿ ಭಕ್ತನು ಕೂಡ ಅಂತಹ ಒಂದು ಇದರಲ್ಲಿ ಬರ್ತಾನೆ. ಇದರಲ್ಲಿ ಅಂತಹ ಭಕ್ತನನ್ನು ಭಗವಂತ ಸಮೋಹಂ ಸರ್ವಭೂತೇಶುಗಿಂತ ಸ್ವಲ್ಪ ಹೆಚ್ಚಾಗಿ ನೋಡ್ತಾನೆ. ಸೊ ಅದರಿಂದ ಶುದ್ಧ ಭಕ್ತರಿಗಾಗಿ ತೋರಿಸುವ ವಿಶೇಷ ಅನುಗ್ರಹ ಅಸಹಜ ಏನು ಅಲ್ಲ, ಮತ್ತು ಅದರಲ್ಲಿ ಏನು ಪಕ್ಷಪಾತನೂ ಇಲ್ಲ. ಸೊ ಇಲ್ಲಿ ಭಗವಂತ ಹೇಳಿದ್ದಾನೆ, ಭಗವದ್ಗೀತೆ 10.10 ಕೂಡ ಹೇಳಿದ್ದಾನೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮ ಉಪಯಾಂತಿತೆ. ಯಾರು ಪ್ರೇಮಪೂರ್ವದಿಂದ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ಅವರು ನನ್ನೊಡನೆ ನೇರ ಸಂಪರ್ಕವನ್ನು ಹೊಂದಿರುತ್ತಾರೆ. ಅಂದ್ರೆ ಪರಮಾತ್ಮನಾಗಿ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮಪುರುಷ ನೇರ ಸಂಪರ್ಕವನ್ನು ಹೊಂದಿರುತ್ತಾರೆ. ಭಗವಂತನು ಭಕ್ತನಿಂದ ದೂರಲಿಲ್ಲ ಮತ್ತು ಭಕ್ತನು ಕೂಡ ಭಗವಂತನಿಂದ ದೂರದಿಲ್ಲ, ಯಾವಾಗಲೂ ಸಮೀಪದಲ್ಲೇ ಇರ್ತಾರೆ. ಸೊ ಭಗವಂತ ಯಾವಾಗಲೂ ಹೃದಯದಲ್ಲಿ ನೆಲೆಸಿರ್ತಾನೆ. ಭಕ್ತನು ಮಾತ್ರವೇ ಆ ದಿವ್ಯ ಸಾನ್ನಿಧ್ಯವನ್ನು ಅರಿತುಕೊಳ್ಳುವ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಾನೆ ಮತ್ತು ನೇರವಾಗಿ ಸಂಪರ್ಕವನ್ನು ಸಾಧಿಸುತ್ತಾನೆ. ಸೊ ಯಾವಾಗಲೂ ಕೂಡ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲೂ ಭಕ್ತನು ಭಗವಂತನ ಒಂದು ಆದೇಶವನ್ನು ಪಾಲಿಸ್ತಾ ಇರ್ತಾನೆ ಮತ್ತು ಆ ಭಗವಂತ ಹೇಳ್ದಂಗೆ ಕೇಳ್ತಾ ಇರ್ತಾನೆ. ಸೊ ಯಾವಾಗ ನಾವು ಭಗವಂತನ ಕೈಯಲ್ಲಿ ಭಗವಂತ ಹೇಳ್ದಂಗೆ ನಡ್ಕೋತಾ ಇರ್ತೀವೋ ಆವಾಗ ನಾವು ತಪ್ಪು ಮಾಡುವ ಸಾಧ್ಯತೆ ಇಲ್ಲ. ಅದರಿಂದ ಭಕ್ತನು ತಪ್ಪು ಮಾಡುವ ಸಾಧ್ಯತೆ ಇಲ್ಲ. ಹಾಗೆ ಕೂಡ ಭಗವಂತನು ಕೂಡ ಶುದ್ಧ ಭಕ್ತರಿಗೆ ಯಾವುದೇ ರೀತಿಯ ಪಕ್ಷಪಾತವನ್ನು ತೋರಿಸುವುದಿಲ್ಲ, ಅನುಚಿತವಾದ ಪಕ್ಷಪಾತವನ್ನು ತೋರಿಸುವುದಿಲ್ಲ. ಅವನು ಭಗವಂತ ಭಕ್ತರನ್ನು ಸದಾ ಕಾಲವು ತನ್ನ ಛತ್ರಛಾಯೆಯಲ್ಲಿ ಇಟ್ಟುಕೊಂಡಿರ್ತಾನೆ ಮತ್ತು ಸದಾ ಅವರ ಯೋಗಕ್ಷೇಮದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಆದಿರಾಜನಾದ ಪೃಥುವು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಭಗವಂತನನ್ನು ಕಣ್ತುಂಬ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಕಣ್ಣಲ್ಲಿ ನೀರು ಭಾವಾವೇಶನಾಗಿರ್ತಾನೆ ಮತ್ತು ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಬರ್ತಾ ಇರ್ತವೆ. ಅದರಿಂದ ಅವನಿಗೆ ಭಗವಂತನು ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮತ್ತು ಧ್ವನಿಯುಡುಗಿ ಕೊರಳುಬ್ಬಿ ಬಂದು ಭಗವಂತನನ್ನು ಸಂಬೋಧಿಸಿ ಮಾತಾಡ್ಲಿಕ್ಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಅವನು ಪೃಥು ಮಹಾರಾಜ ತನ್ನ ಹೃದಯದಲ್ಲಿ ಅವಾಗ ಏನ್ ಮಾಡ್ತಾನೆ, ಹೃದಯದಲ್ಲಿ ಭಗವಂತನನ್ನು ಗಾಢವಾಗಿ ಆಲಂಗಿಸಿಕೊಂಡು, ಮನಸ್ಸಿನಲ್ಲಿ ಗಾಢವಾಗಿ ಆಲಂಗಿಸಿಕೊಂಡು ಕೈ ಮುಗಿದುಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸೊ ಶ್ರೀಕೃಷ್ಣ ಬ್ರಹ್ಮ ಸಮಿತಿಯಲ್ಲೂ ಕೂಡ ಆದಿಪುರುಷಂ ಅಂತೂ ಸಂಬೋಧಿಸಲಾಗಿದೆ, ಆದಿರಾಜ ಆದಿಪುರುಷಂ. ಸೊ ಅದೇ ಭಗವಂತ ಎಲ್ಲರ ಮೊದಲನೆಯ ರಾಜ, ಆದ್ರಿಂದ ಅವನನ್ನು ಆದರ್ಶ ರಾಜ ಎಂದು ಇದಕ್ಕೆ ಅರ್ಥ ಕೊಡ್ಲಾಗತ್ತೆ. ಇಲ್ಲಿ ಅವನು ಇಲ್ಲಿ ಭಗವಂತ ಪೃಥು ಮಹಾರಾಜ ಭಗವಂತನ ದೊಡ್ಡ ಭಕ್ತನಾಗಿರ್ತಾನೆ ಮತ್ತು ಅದೇ ಸಮಯಕ್ಕೆ ತನ್ನ ದೇಶದಲ್ಲಿದ್ದ ಅನೇಕ ದುಷ್ಟರನ್ನು ಹದಗೆಟ್ಟು ಹೆದೆಮುರ್ತಿರ್ತಾನೆ ಮತ್ತು ಅವನು ಮಹಾವೀರನಾಗಿರ್ತಾನೆ ಮತ್ತು ಸಮರಾಧಿಪತಿಯಲ್ಲಿ ಸ್ವರ್ಗಾಧಿಪತಿ ಇಂದ್ರನಷ್ಟೇ ಬಲಿಷ್ಠನಾಗಿರ್ತಾನೆ. ಸೊ ಮತ್ತು ಅವನು ಮುಖ್ಯವಾಗಿ ಮಾಡಿದ್ದೇನೆಂದ್ರೆ ಜನರು ಸತ್ಕರ್ಮ ನಿರತರಾಗಿರಬೇಕು, ಭಗವಂತನ ಭಕ್ತರಾಗಿರ್ಬೇಕು. ಈ ರೀತಿಯ ಅವನು ರಾಜ್ಯದಲ್ಲಿ ಅವನು ಈ ರೀತಿಯಾಗಿ ರಾಜ್ಯಭಾರವನ್ನು ನಡೆಸಿರ್ತಾ ಇರ್ತಾನೆ. ಮತ್ತು
ಯಾವಾಗಲೂ ತನ್ನ ಪ್ರಜೆಗಳಿಗೆ ರಕ್ಷಣೆಯನ್ನು ಒದಗಿಸಿದ ನಂತರವೇ ತೆರಿಗೆಯನ್ನು ಸಂಗ್ರಹಿಸ್ತಾ ಇದ್ದ ಅವನು. ಸೊ ಈಗ ಏನಾಗುತ್ತೆ, ಮೊದಲು ತೆರಿಗೆಯನ್ನು ಸಂಗ್ರಹಿಸ್ತಾರೆ, ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳಿ ಎಂದು ಬಿಟ್ಟು ಹೋಗ್ತಾರೆ. ಈಗಿನ ಸರ್ಕಾರಗಳು, ನಮ್ಮ ಪ್ರಜಾಪ್ರಭುತ್ವ ಸರ್ಕಾರಗಳು ಹಾಗಿದಾವೆ. ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೊಳ್ಳಿ, ತೆರಿಗೆ ಮಾತ್ರ ನಮ್ಗೆ ಕೊಡಿ, ನಮ್ಮ ಜೀವವನ್ನು ನಾವು ತುಂಬಿಸ್ಕೊಳ್ಬೇಕು ಅಲ್ವಾ. ಸೊ ಈ ರೀತಿಯಾಗಿ ನಮ್ಮ ಈಗಿನ ರಾಜ್ಯಾಡಳಿತ ನಡೀತಾ ಇರುತ್ತೆ. ಸೊ ಜೀವನದಲ್ಲಿ ಅತ್ಯಂತ ದೊಡ್ಡ ಗಂಡಾಂತರ ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು. ಮತ್ತು ಅದರಿಂದಾಗಿ ಯಾವಾಗ ದೇವರಲ್ಲಿ ನಂಬಿಕೆ ಇರುವುದಿಲ್ವೋ ಅವಾಗಿಂದ ಏನಾಗುತ್ತೆ, ಪಾಪ ಕಾರ್ಯಗಳಲ್ಲಿ ಮನುಷ್ಯರು ತೊಡಗ್ತಾರೆ ಮತ್ತು ಪ್ರಜೆಗಳು ಬಗೆ ಬಗೆಯ ಅಕ್ರಮ ಕಾರ್ಯಗಳಲ್ಲಿ ತೊಡಗ್ತಾರೆ. ಸೊ ಇದರಿಂದ ಇಂತಹ ಕಾರ್ಯಗಳಿಗೆ ರಾಜನು ಅವಕಾಶ ಕೊಡಬಾರದು. ಅವುಗಳಲ್ಲಿ 4 ವಿಷಯಗಳು ತುಂಬಾ ಮುಖ್ಯವಾದವು. ಅಂದ್ರೆ ಅಕ್ರಮವಾಗಿ ಮಾಡುವ ಸಂಭೋಗಗಳು, ಮದ್ಯಪಾನಗಳು, ಮಾಂಸಾಹಾರಗಳು ಮತ್ತು ಜೂಜುಗಳು. ಇವೇ 4 ಕಾರ್ಯಗಳು, ಮಹಾಪಾಪ ಕಾರ್ಯಗಳು. ಈ ಪಾಪ ಕಾರ್ಯಗಳಿಂದ ದೂರ ಇರಬೇಕು. ಇವುಗಳಿಗೆ ಯಾವ ರಾಜನು ಅವಕಾಶ ಕೊಡ್ತಾನೆ, ಅದೇ ರಾಜನೇ ಅವುಗಳಿಂದ ಬರುವ ಪಾಪಗಳಿಗೂ ಕೂಡ ಹೊಣೆಗಾರಕನಾಗ್ತಾನೆ. ಮತ್ತು ಅವನೇನ್ ಮಾಡ್ತಾನೆ, ಈ ಪಾಪ ಕಾರ್ಯಗಳಿಗೂ ಕೂಡ ಅವನು ತೆರಿಗೆಯನ್ನು ಹೇರಿಸ್ತಾನೆ. ಉದಾಹರಣೆಗೆ ಪ್ರಭುಪಾದರು ಇಲ್ಲೊಂದು ಬರೆದಿದ್ದಾರೆ, ಮುಂಬೈ ವೃತ್ತಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಸರ್ಕಾರವು ಮದ್ಯಪಾನ ನಿಷೇಧವನ್ನು ಹಿಂದೆಗೆಳಿಸಿಕೊಳ್ಳಿದೆ ಅಂದ್ಬಿಟ್ಟು ಶಾಸನವನ್ನು ರದ್ದುಗೊಳಿಸಲಾಗಿದೆ. ಅಂದ್ರೆ ಗಾಂಧೀಜಿಯವರಿದ್ದಾಗ ಅವರು ಆ ಶಾಸನವನ್ನು ಮಾಡಿದ್ರು, ಈ ರೀತಿ ಮಾಡಬಾರದು ಅಂದ್ಬಿಟ್ಟು. ಅಸಹಕಾರ ಚಳುವಳಿಯಲ್ಲಿ ಮಾಡ್ತಾ ಇದ್ದಾಗ ಅವರು ಮುಂಬೈಯನ್ನು ಪಾನ ನಿರೋಧ ಪ್ರದೇಶವನ್ನು ಘೋಷಿಸಿ ಅಲ್ಲಿರೋರಿಗೆ ಯಾರಿಗೂ ಮದ್ಯಪಾನ ಮಾಡ್ಲಿಕ್ಕೆ ಮತ್ತು ನಶಾ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಆದ್ರೆ ಪ್ರಜೆಗಳು ಏನ್ ಮಾಡ್ತಾರೆ, ನಮ್ಗೆ ಗೊತ್ತಿರೋಂಗೆ ಬಟ್ಟಿ ಸರಾಯಿ ಮಾಡ್ತಾರೆ ಮತ್ತು ಅಕ್ರಮವಾಗಿ ಬಟ್ಟಿ ಸರಾಯಿ ಮಾಡ್ಕೊಂಡು ಅದನ್ನು ಕುಡಿಸ್ತಾರೆ. ಸೊ ಈಗ ಸರ್ಕಾರದವ್ರು ಏನ್ ಮಾಡ್ತಾರೆ, ಅದು ಬಟ್ಟಿ ಸರಾಯಿ ನಿಲ್ಲಿಸ್ಲಿಕ್ಕೆ ಏನ್ ಮಾಡ್ತಾರೆ, ನಾವೇ ಮದ್ಯ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಇವರೇ ಮದ್ಯದ ಅಗ್ಗದ ಬೆಲೆಯಲ್ಲಿ ಮದ್ಯವನ್ನು ಮಾಡಿಕೊಟ್ಟು ಅದಕ್ಕೆ ಒಂದು ತೆರಿಗೆಯನ್ನು ಹೇರಿ ಆ ತೆರಿಗೆಯಿಂದ ರಾಜ್ಯವನ್ನು ನಡೆಸ್ತಾರೆ. ಸೊ ಯಾವುದೋ ಒಂದು ನಿಷಿದ್ಧವಾದ ಒಂದು ಕೆಲಸ ಏನಿದೆ, ಅದು ಮದ್ಯಪಾನ, ಮಾಂಸಾಹಾರ, ಇವೆಲ್ಲ ನಿಷಿದ್ಧವಾದ ಕೆಲಸಗಳು. ಜೂಜು ಇವೆಲ್ಲ ನಿಷಿದ್ಧವಾದ ಕೆಲಸಗಳು ಶಾಸ್ತ್ರಗಳ ಪ್ರಕಾರ. ಆದ್ರೆ ನೀವು ಅದನ್ನು ಜನಗಳಿಂದ ಮಾಡಿಸಿ ಅದರ ಮೇಲೂ ಕೂಡ ತೆರಿಗೆಯನ್ನು ಹೊರತಾ ಇದ್ದಾರೆ. ಅದು ಈಗಿನ ಕಾಲದ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ರಾಜ್ಯಗಳು ಮತ್ತು ಸರ್ಕಾರಗಳು ಮಾಡ್ತಾ ಇರುವ ಕೆಲಸಗಳು. ಸೊ ಅದರಿಂದ ಸರ್ಕಾರವು ತೆರಿಗೆಯನ್ನು ಕಳೆದುಕೊಳ್ಳಲು ಇಚ್ಛಿಸದೆ ಸಾರಾಯಿ ತಾನೇ ತಯಾರಿಸುತ್ತೆ, ತಾನೇ ಲೈಸೆನ್ಸ್ ಕೊಡುತ್ತೆ. ಸಾರಾಯಿ ಅಂಗಡಿಗಳಿಗೆ, ಮಾಂಸದ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುತ್ತೆ ಮತ್ತು ಈ ರೀತಿಯಾಗಿ ಪರವಾನಗಿಯನ್ನು ಕೊಟ್ಟು ಮಾಂಸದ ಅಂಗಡಿಗಳಿಗೆ, ಸಾರಾಯಿ ಅಂಗಡಿಗಳಿಗೆ ಮತ್ತು ಜೂಜುಕೋರರಿಗೆ ಇವಾಗೆಲ್ಲ ತಾನೇ ಸರ್ಕಾರವೇ ಒಂದು ಇದು ಕೊಟ್ಟು ಲೈಸೆನ್ಸ್ ಕೊಡುತ್ತೆ ಮತ್ತು ಅವರಿಂದ ಟ್ಯಾಕ್ಸ್ ದುಡ್ಡನ್ನು ತೆಗೆದುಕೊಂಡು ಅದರಲ್ಲಿ ಅವರು ದೇಶವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂತಹ ಸರ್ಕಾರವು ಏನಾಗುತ್ತೆ, ಪಾಪಪೂರಿತ ಜೀವನದ ಫಲಗಳನ್ನು ಸರ್ಕಾರ ಸಮಾಜಕ್ಕೆ ಕೊಡುತ್ತೆ. ಅದರಿಂದ ಏನಾಗುತ್ತೆ, ಯುದ್ಧಗಳು ಶುರುವಾಗುತ್ತೆ, ಸಾಂಕ್ರಾಮಿಕ ರೋಗಗಳು, ಇವೆಲ್ಲ ಕ್ಷಾಮಗಳು, ಭೂಕಂಪಗಳು ಮತ್ತೆ ಇದೆಲ್ಲ ಅತಿಯಾದ ಒಂದು ವೃಷ್ಟಿ, ಅನಾವೃಷ್ಟಿ, ಈ ತರ ಎಲ್ಲ ಆಗುತ್ತೆ. ಸೊ ಈ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾಮ ಧರ್ಮಸ್ಯ ಅನುಭವಾಮಿ ಯುಗೇಗೆ ಅಂತ ಹೇಳಿದಾನೆ. ಅಂದ್ರೆ ಎಲ್ಲಿ ಧರ್ಮ ಒಂದು ನಾಶವಾಗುತ್ತೆ ಆವಾಗ ಅದನ್ನು ತಕ್ಷಣವೇ ಯುದ್ಧಗಳು ಸಂಭವಿಸುತ್ತವೆ. ಭಗವಂತ ಕುರುಕ್ಷೇತ್ರ ಯುದ್ಧ ಯಾವಾಗ ಆಗಿದ್ದು, ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಧರ್ಮ ಒಂದು ಕಡಿಮೆ ಆಗುತ್ತೆ ಭಾರತದಲ್ಲಿ, ಆವಾಗ ಕುರುಕ್ಷೇತ್ರ ಯುದ್ಧಗಳು ಆಗುತ್ತವೆ. ಅದೇ ರೀತಿ ಕುರುಕ್ಷೇತ್ರ ಯುದ್ಧಗಳು ಬೇಕಾದಷ್ಟು ಈ ಭೂಮಿಯಲ್ಲಿ ನಡೆದು ಹೋಗಿದೆ. ಈಗಲೂ ಯುದ್ಧಗಳು ನಡೀತಾನೆ ಇರುತ್ತೆ. ಯಾವಾಗ್ಲೂ ನೋಡಿದ್ರೆ ನಾವು ಯುದ್ಧ ನಡೀದೇ ಇರೋ ಒಂದು ದಿನ ಕೂಡ ಇಲ್ಲ. ಯಾವ್ದಾದ್ರು ಒಂದು ಈ ಭೂಮಿಯ ಯಾವುದೇ ಒಂದು ಕಾರ್ನರ್ ಅಲ್ಲಿ ಯುದ್ಧ ನಡೀತಾನೆ ಇರುತ್ತೆ. ಸೊ ಆ ರೀತಿಯಾಗಿ ಆ ಪಾಪ ಪೂರಿತ ವ್ಯಕ್ತಿಗಳಿಗೆ ಭಾರಿ ಶಿಕ್ಷೆಯನ್ನು ಒದಗಿಸಿಕೊಡುವುದು ನಿಸರ್ಗದ ನಿಯಮ. ಸೊ ನಾವು ಈ ಶ್ರೀ ಪ್ರಭುಪಾದರು ಪಾಕಿಸ್ತಾನ ಭಾರತ ಯುದ್ಧದ ಬಗ್ಗೆಯನ್ನು ಮಾತಾಡಿದ್ದಾರೆ. ಇದರಿಂದ ಕೇವಲ 14 ಜನದಲ್ಲಿ ಅಪಾರ ಪ್ರಮಾಣದ ಜೀವಹಾನಿ, ಧನಹಾನಿಗಳು ಅದು ಇಡೀ ಜಗತ್ತಿಗೆ ಅಶಾಂತಿಯನ್ನು ಉಂಟು ಮಾಡಿತ್ತು. ಸೊ ಈಗ ನಾವು ನಡೀತಾ ಇರೋ ಯುದ್ಧಗಳು ಕೂಡ ಇರ್ಬೋದು, ರಷ್ಯಾದ ನಡೀತಾ ಇರೋ ಯುದ್ಧ ಅಥವಾ ಇಸ್ರೇಲ್ ಮಾಡ್ತಾ ಇರೋ ಯುದ್ಧ, ಇವುಗಳಿಂದ ಕೂಡ ಏನಾಗುತ್ತೆ, ಜಗತ್ತಿನಾದ್ಯಂತ ಅಶಾಂತಿ ನಡೀತಾ ಇದೆ. ಸೊ ನಷ್ಟಪ್ರಾಯಶು ವದ್ರೇಶು, ಇದು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರಿಂದ ಈ ತರದ ಯುದ್ಧಗಳನ್ನು ನಿಲ್ಲಿಸಬಹುದು. ಸೊ ಯಾಕಂದ್ರೆ ಕಾಲಕ್ಕೆ ಗಲಭೆಗಳಿಂದ, ಯುದ್ಧಗಳಿಂದಲೂ ಕಾಲಕ್ಕೆ ಜನಗಳನ್ನು ರಕ್ಷಿಸುವ ಒಂದೇ ಒಂದು ಸುಲಭ ಸಾಧನೆ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಪರಿಣಾಮದಿಂದ ಆಗ್ತಾ ಇದ್ದಾವೆ.
ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇಲ್ಲ? ಪ್ರಭುಜಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ಅಂದ್ಕೊಳ್ತೀನಿ ಪ್ರಭುಜಿ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ ಇವಾಗ. ಎಷ್ಟೊತ್ತಿಂದ ಕೇಳಿಸ್ತಿರ್ಲಿಲ್ಲ? ಶ್ಲೋಕ ಸ್ಟಾರ್ಟಿಂಗ್ ಇಂದ ಪ್ರಭುಜಿ. ಈ ಶ್ಲೋಕ ಶುರುವಾದಾಗಿಂದಾನ? 22ನೇ ಶ್ಲೋಕ ಶುರುವಾದಾಗಿಂದಾನ? ಹಾ. ಓಕೆ, ನಾನು ರಿಪೀಟ್ ಮಾಡ್ತೇನೆ. ಈ ದೇವೋತ್ತಮ ಪರಮ ಪುರುಷನು ಸರ್ಪವೈರಿಯಾದ ಗರುಡನ ಹೆಗಲ ಮೇಲೆ ತನ್ನ ಕೈಯನ್ನೂರಿ ದಿವ್ಯ ಚರಣಾರವಿಂದಗಳು ಇನ್ನೇನು ನೆಲಕ್ಕೆ ತಗಲುತ್ತವೋ ಎನ್ನುವಂತೆ ನಿಲ್ತಿದ್ದನು. ಅಂದ್ರೆ ಕಾಲುಗಳನ್ನು ನೆಲಕ್ಕೆ ತಗಲಿಸಿದ ಹಾಗೆ ಭಗವಂತನು ಗಾಳಿಯಲ್ಲೇ ನಿಂತಿದ್ದನು. ಪೃಥು ಮಹಾರಾಜನು ಕಣ್ಣೀರನ್ನು ಒರೆಸಿಕೊಂಡು ಭಗವಂತನನ್ನು ನೋಡಲು ಪ್ರಯತ್ನ ಪಡ್ತಾನೆ. ಆದ್ರೆ ಎಷ್ಟು ನೋಡಿದರೂ ಭಗವಂತನನ್ನು ಎಷ್ಟು ನೋಡಿದರೂ ಅವನಿಗೆ ತೃಪ್ತಿಯಾದಂತೆ ತೋರಲಿಲ್ಲ. ಆಗ ಮಹಾರಾಜನು ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಸೊ ಈ ಶ್ಲೋಕದಲ್ಲಿ ಮುಖ್ಯವಾದ ವಿಚಾರ ಏನು ಅಂದ್ರೆ, ಬ್ರಹ್ಮಲೋಕದಿಂದ ಸ್ವರ್ಗಲೋಕದಲ್ಲಿ ಊರ್ಧ್ವಲೋಕದಲ್ಲಿರುವ ಎಲ್ಲಾ ನಿವಾಸಿಗಳು ಆಧ್ಯಾತ್ಮಿಕವಾಗಿ ಎಷ್ಟು ಮುಂದುವರೆದಿದ್ದಾರಂದ್ರೆ, ಅವರು ಯಾವುದೇ ಲೋಕಕ್ಕೆ ಹೋದ್ರೂ ನೆಲವನ್ನು ಕಾಲಿಂದ ಸ್ಪರ್ಶವಾಗದಂತೆ ಭಾರರಹಿತ, ಅಂದ್ರೆ ಭಾರ ಇಲ್ಲದೆ, ನಾವು ಚಂದ್ರನ ಮೇಲೆ ಹೋದ್ರೆ ಭಾರ, ಇದು ನಾವು ಸೈಂಟಿಸ್ಟ್ಗಳೆಲ್ಲ ಹಾರ್ತಾ ಇರೋದು ನೋಡಬಹುದು. ಸೊ ಆ ರೀತಿಯಾಗಿ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಅವರು ಬಾಧರಹಿತರಾಗಿರದೆ ಹಾಗೆ ಉಳಿದುಕೊಳ್ಳುವ ಶಕ್ತಿಯನ್ನು ಉಳಿಸಿಕೊಳ್ಳುತ್ತಾರೆ. ಇಲ್ಲಿ ಕೂಡ ಭಗವಂತ ಪೃಥು ಮಹಾರಾಜನ ಎದುರಿಗೆ ಕಾಣಿಸಿಕೊಂಡಾಗ ಅವನು ಭೂಮಿಯನ್ನು ಸ್ಪರ್ಶಿಸುತ್ತಿರಲಿಲ್ಲ ಮತ್ತು ತನ್ನ ಒಂದು ಕೈಯನ್ನು ಗರುಡನ ಹೆಗಲಿನ ಮೇಲೆ ಇಟ್ಕೊಂಡು ನಿಂತ್ಕೊಂಡಿರ್ತಾನೆ. ಸೊ ಆಮೇಲೆ ಏನ್ ಮಾಡ್ತಾನೆ ಭಗವಂತ, ಉತ್ತಮವಾದ ಪೃಥುವಿನ ನಡವಳಿಕೆ ಮತ್ತು ಗುಣಶೀಲಗಳಿಂದ ಪೂರ್ತಿಯಾದ ಸಂತುಷ್ಟನಾಗಿರ್ತಾನೆ. ಸೊ ಅವನು ಏನ್ ಮಾಡ್ತಾನೆ, ಪೃಥು ಮಹಾರಾಜನ ಮೇಲಿನ ಪ್ರೀತಿಯಿಂದ ಅವನು ನೆಲವನ್ನು ಕಾಲಿನಿಂದ ಸ್ಪರ್ಶನೆ ಮಾಡ್ತಾನೆ. ಸೊ ಇಲ್ಲಿ ಭಗವಂತ ಇದೆಲ್ಲ ಪೃಥು ಮಹಾರಾಜನ ಬಗ್ಗೆ ತೋರಿಸಿದ ಅಪಾರವಾದ ವಾತ್ಸಲ್ಯದ ಕುರುಹುಗಳು. ಸೊ ಆವಾಗ ಪೃಥು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಸುಯೋಗವನ್ನು ನೆನೆದು ಪೃಥು ಮಹಾರಾಜನಿಗೆ ಆನಂದಾತಿರೇಕವಾಗಿ ಭಗವಂತನನ್ನು ಕಣ್ತುಂಬ ನೋಡಲಿಕ್ಕೂ ಸಾಧ್ಯವಿಲ್ಲ. ಅವನು ಗದ್ಗದ ರೀತಿ ಧ್ವನಿಯಲ್ಲಿ ಅವನು ಸ್ತುತಿಸ್ಲಿಕ್ಕೆ ತೊಡಗ್ತಾನೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ, ಯಾವ ನೆಲದ ಮೇಲೆ ಭಗವಂತನ ಕಾಲು ಬೀಳುತ್ತೆ, ಅಂದ್ರೆ ಕಾಲಿನ ಸ್ಪರ್ಶ ನೆಲದ ನೆಲಕ್ಕೆ ಆಗುತ್ತೆ, ಆ ನೆಲ ಯಾವಾಗಲೂ ಸಂಪದ್ಭರಿತವಾಗಿಬಿಡುತ್ತೆ. ಸೊ ಆದ್ರಿಂದ ನಾವು ವ್ರಜಭೂಮಿ ಯಾವಾಗ್ಲೂ ಸಂಪದ್ಭರಿತವಾಗಿರುತ್ತೆ. ಭಾರತ ಖಂಡ ಯಾವತ್ತೂ ಸಂಪದ್ಭರಿತವಾಗಿರುತ್ತೆ. ಯಾಕಂದ್ರೆ ಭಗವಂತ ಈ ನೆಲದ ಮೇಲೆ ಕಾಲನ್ನು ಊರಿ ನಿಂತಿದ್ದಾನೆ. ಕಾಲನ್ನು ಅನೇಕ ಕಾಲ ತನ್ನ ಲೀಲೆಗಳನ್ನು ತೋರಿಸಿದ್ದಾನೆ. ಕಾಲನ್ನು ವಿವಿಧ ಅವತಾರಗಳನ್ನೆತ್ತಿ ಭರತ ಖಂಡದಲ್ಲಿ ತನ್ನ ಕಾಲನಿಂದ ಮುಟ್ಟಿ ಆಶೀರ್ವಾದ ಮಾಡಿದ್ದಾನೆ. ಅದರಿಂದ ಭರತ ಖಂಡದಲ್ಲಿ ಭಾರತ ದೇಶದಲ್ಲಿ ಹುಟ್ಟುವುದೇ ಒಂದು ಮಹಾಪುಣ್ಯ ಅಂತ, ಅದು ಮನುಷ್ಯ ಜನ್ಮದಲ್ಲಿ ಹುಟ್ಟುವುದು ಮಹಾಪುಣ್ಯ ಅಂದ್ಬಿಟ್ಟು ಎಲ್ಲ ದೇವಾದಿ ದೇವತೆಗಳು ಕೂಡ ಈ ಭಾರತ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ್ರಿಂದ ಇಲ್ಲಿ ಭಗವಂತ ಯಾವಾಗ ನೆಲದ ಮೇಲೆ ತನ್ನ ಕಾಲನ್ನು ಊರಿ ನೆಲವನ್ನು ಸ್ಪರ್ಶಿಸುತ್ತಾನೆ, ಆವಾಗ ಮಹಾರಾಜ ಪೃಥುವಿಗೆ ತುಂಬಾ ಆನಂದವಾಗುತ್ತೆ ಮತ್ತು ಭಗವಂತನು ಇನ್ನಷ್ಟು ಕಣ್ಣೀರಲ್ಲಿ ನೀರು ಬರುತ್ತೆ ಮತ್ತು ಅವನು ಗದ್ಗದ ಧ್ವನಿಯಲ್ಲಿ ಭಗವಂತನನ್ನು ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಅದರಿಂದ ಇನ್ನು 23ನೇ ಶ್ಲೋಕದಿಂದ ಪೃಥು ಮಹಾರಾಜನ ಒಂದು ನಿಜವಾದ ಒಂದು ಪ್ರಾರ್ಥನೆಗಳು ಪ್ರಾರಂಭವಾಗ್ಲಿಕ್ಕಿದ್ದೇವೆ. ಅದು ನಾವು ಮುಂದಿನ ಭಾನುವಾರ ಮುಂದಿನ ತರಗತಿಯಲ್ಲಿ ನೋಡ್ಲಿಕ್ಕಿದ್ದೇವೆ. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ?